ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಲೆಬ್ರಿಟಿ ಅಂದ ತಕ್ಷಣ ಯಾವುದೋ ತಾರೆ ಅನ್ನುವಂತಹ ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿಲ್ಲ. ಯಾಕೆಂದರೆ ಸ್ಪಂದನ ವಾಹಿನಿಯ ಸೆಲೆಬ್ರಿಟಿ ಟಾಕ್ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಪರಿಚಯಿಸುವುದು, ಪ್ರಸ್ತುತಪಡಿಸುವುದು ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದ, ಈ ನೆಲದ, ಈ ಸಂಸ್ಕೃತಿಯ, ಈ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಯನ್ನು ಲಕ್ಷ್ಯವಾಗಿರಿಸಿಕೊಂಡಂತಹ ವಿವಿಧ ಕ್ಷೇತ್ರಗಳ ಸಾಧಕರನ್ನು. ಆದರೆ ಇವತ್ತಿನ ಸೆಲೆಬ್ರಿಟಿ ಟಾಕ್ನಲ್ಲಿ ಭಾಗವಹಿಸುವ ಅತಿಥಿಯ ವೈಶಿಷ್ಟ್ಯವೇ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಮಾತ್ರವಲ್ಲ, ವ್ಯಾವಹಾರಿಕವಾಗಿ, ಔದ್ಯಮಿಕವಾಗಿ ಮತ್ತು ಸಾಮುದಾಯಿಕವಾಗಿಯೂ ಕೂಡ ಯಶಸ್ಸನ್ನು ಕಾಣ್ತಾ ಇರುವಂತಹ ಒಬ್ಬ ಅದ್ಭುತ ಯಶೋಗಾಥೆಯ ಸಾರಥಿ. ಅವರು ವಿಶ್ವನಾಥ್ ಬಂಟ್ವಾಳ್. ಬನ್ನಿ ಅವರ ಜೊತೆಗೆ ಮಾತನಾಡ್ತಾ ಅವರ ಬದುಕು, ಉದಯೋನ್ಮುಖ ಬದುಕುಗಳಿಗೆ ನೀಡಬಹುದಾದ ಪ್ರೇರಣೆಯ ಬಗ್ಗೆ ಅರಿತುಕೊಳ್ಳೋಣ. ಬನ್ನಿ, ಇದೀಗ ವಿಶ್ವನಾಥ್ ಬಂಟ್ವಾಳ್ ಅವರ ಜೊತೆಗಿನ ಸೆಲೆಬ್ರಿಟಿ ಟಾಕ್. ಸಾಧನೆಗಳ ಪಟ್ಟಿಯಲ್ಲಿ ವೈಯಕ್ತಿಕ ನೆಲೆಯಿಂದ ಸಮುದಾಯಕ್ಕೆ ಬೆಳೆದ ಮತ್ತು ವೈಯಕ್ತಿಕವಾದಂತಹ ಸಾಧನೆಗಳ ಸಾಮರ್ಥ್ಯವನ್ನು ಸಮುದಾಯಕ್ಕೆ ಹಿಗ್ಗಿಸಿದ, ಅದು ಒಂದು ವಿಚಾರದಲ್ಲಿ ಅಲ್ಲ, ಬಹು ವಿಚಾರಗಳ ಮೂಲಕ ಹಿಗ್ಗಿಸಿಕೊಂಡಂತಹ ವ್ಯಕ್ತಿತ್ವ. ತನ್ನ ಹೆಸರಿನ ಜೊತೆಗೆ ಊರನ್ನು ಕೂಡ ಅಂಟಿಸಿಕೊಂಡ ಅಭಿಮಾನದ ವಿಶ್ವನಾಥ್ ಬಂಟ್ವಾಳ್ ಅವರು. ವಿಶ್ವನಾಥ್ ಬಂಟ್ವಾಳ್ ಅವರಿಗೆ ಕಾರ್ಯಕ್ರಮಕ್ಕೆ ಬಹಳ ಗೌರವದ ಸ್ವಾಗತ. ಇಷ್ಟು ವಿಭಾಗಗಳಲ್ಲಿ ವ್ಯಾಪಕವಾಗಿ ಇಷ್ಟು ದೊಡ್ಡದಾದಂತಹ ಕೆಲಸವನ್ನು ಮಾಡುವಂಥದ್ದು, ಬಹುಶಃ ಒಂದು ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದರೆ ಅವರು ಅತ್ಯಂತ ಶ್ರೇಷ್ಠರು, ಸಾಧಕರು ಅಂತ ಅನ್ನಿಸ್ಕೊಳ್ಬೋದು. ಆದರೆ ಬಂಟ್ವಾಳದ ನೇತ್ರಾವತಿ ನದಿ ಕಿನಾರೆಯಲ್ಲಿ ಯಾವ ಸದ್ದು ಗದ್ದಲವೂ ಇಲ್ಲದೆ ನದಿಯಂತೆಯೇ ನಿಮ್ಮ ಹರಿವನ್ನು ಬಹುದಿಕ್ಕಗಳಿಗೆ ವ್ಯಾಪಿಸಿ, ನದಿ ನೀರನ್ನು ಕೊಡುವಾಗ ತೆಂಗಿನ ಮರಕ್ಕೆ ಮಾತ್ರ ನೀರು ಅಂತಲ್ಲ, ಕೃಷಿಗೆ ಮಾತ್ರ ಅಂತಲ್ಲ, ಕುಡಿಯುವುದಕ್ಕೆ, ಕಾರ್ಖಾನೆಗಳಿಗೆ ಮತ್ತು ಅತ್ಯಂತ ಅವಶ್ಯಕವಾದಂತಹ ಎಲ್ಲ ವಿಭಾಗಗಳಿಗೂ ತನ್ನನ್ನು ತಾನು ಹಂಚಿಕೊಳ್ಳುವಂತೆ ನಿಮ್ಮ ವೈಯಕ್ತಿಕವಾದಂತಹ ಬದುಕನ್ನು ಬಹುಮುಖ್ಯವಾಗಿ ವಿವಿಧ ಕ್ಷೇತ್ರಗಳಿಗೆ, ಅದರಲ್ಲಿ ಅದು ಈ ರಾಷ್ಟ್ರಕ್ಕೆ, ಈ ನೆಲಕ್ಕೆ ಪೂರಕವಾಗಿ ಇರುವಂತಹ ಕ್ಷೇತ್ರಗಳಿಗೆ ಅದನ್ನು ಹಂಚಿದ್ದೀರಿ ಅನ್ನುವ ಕಾರಣಕ್ಕಾಗಿ ಮೊಟ್ಟ ಮೊದಲಾಗಿ ನಿಮಗೆ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಜೊತೆ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ. ಹೇಳಿ ವಿಶ್ವನಾಥ್ ಬಂಟ್ವಾಳ್ ಅವರೇ, ಸಾಧಾರಣವಾಗಿ ಎಲ್ಲ ಕೆಲಸಗಳ ಪ್ರೇರಣೆಯನ್ನು ಎಳವೆಯಲ್ಲಿ ಪಡಿತೇವೆ ಅಂತ ಹೇಳ್ತಾರೆ. ಎಳವೆಯಲ್ಲಿ ಬಹಳ ಕಷ್ಟಗಳು ಇರ್ತವೆ. ನೀವು ಹಾಗೆ ಬಡತನದಿಂದಲೇ ಮೇಲೆ ಬಂದಂಥವರು, ಇನ್ನೂ ಎತ್ತರಕ್ಕೆ ಏರುವ ಸಾಧನೆಯ ಪಥದಲ್ಲಿರುವಂಥವರು. ಹೇಗಿತ್ತು ನಿಮ್ಮ ಬಾಲ್ಯ? ನೀವು ಹೇಳಿದಾಗೆ ನನ್ನನ್ನು ಸೆಲೆಬ್ರಿಟಿ ಅಂತ ಆ ಒಂದು ಶಬ್ದಕ್ಕೆ ನಾನು ಅಲ್ಲನಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ ಅದಕ್ಕೆ ತುಂಬ ಸಾಧಕರು, ತುಂಬ ಜನ ಇದ್ದಾರೆ. ನಾನು ನನ್ನದೇ ಆದ ಒಂದು, ಯಾಕೆಂದರೆ ಎಲ್ಲವನ್ನು ಹವ್ಯಾಸವಾಗಿ ಇಟ್ಕೊಂಡಿದ್ದೇನೆ. ನನಗೆ ಎಲ್ಲವೂ ಶ್ರೀರಕ್ಷೆ ಆದರೂ ಬಡತನ ನಾನು ಎಲ್ಲವನ್ನೂ ಕಲಿಸಿಕೊಟ್ಟಿದೆ. ಈ ಹಂತಕ್ಕೆ ನಾನು ಬಡವರಿಂದ ಎಲ್ಲರ ಮಟ್ಟಿಗೆ ಬೆರೆತು ನನ್ನನ್ನು ಈ ಮಟ್ಟಕ್ಕೆ ಖಂಡಿತವಾಗಿ ತಂದಿಳಿಸಿಗೆ ಬಡತನವೇ ನನಗೆ ಮೂಲ ಪ್ರೇರಣೆ ಆಯಿತು. ಕಠಿಣ ಪರಿಶ್ರಮ, ಬದ್ಧತೆ, ಪ್ರಾಮಾಣಿಕತನ ಮತ್ತು ನೇರ ನಡೆನುಡಿ, ನೇರ ಮಾತು, ಇದು ನನ್ನನ್ನು ಈ ಮಟ್ಟಿಗೆ ಖಂಡಿತವಾಗಿ ತಂದು ನಿಲ್ಲಿಸಿದೆ. ಬಾಲ್ಯ ಹೇಗಿತ್ತು ನಿಮ್ಮದು? ಸರ್, ತುಂಬ ಕಷ್ಟದ ಜೀವನ. ನನ್ನ ತಂದೆ ಒಂದು ಸಮಾಜವಾದದ ಹೋರಾಟದಲ್ಲಿದ್ದವರು. ತಾಯಿ ಬೀಡಿ ಕಟ್ಟಿಕೊಂಡು ಮಕ್ಕಳನ್ನು ಸಾಕ್ತಿದ್ರು. ನಾವು ಕೂಡ ಸಣ್ಣದಲ್ಲಿ ಬೀಡಿ ನೂಲು ಕಟ್ಟಿಕೊಂಡಿದ್ದದ್ದು, ಹಾಗೆ ಅದರೊಟ್ಟಿಗೆ ಬೀಡಿಯನ್ನು ಕಲಿತು ಅದರೊಟ್ಟಿಗೆ ನಾನೊಂದು 8ನೇ ತರಗತಿ ಇರುವಾಗ ದಿವಸಕ್ಕೆ 800ರಿಂದ 1000 ಬೀಡಿಯನ್ನು ಕಟ್ತಿದ್ದವ ನಾನು ಆ ಸಂದರ್ಭದಲ್ಲಿ. ಹಾಗೆ SLCಯಲ್ಲಿ ನಾನು ಪಾಸ್ ಆಗಲಿಕ್ಕೆ ಆಗಲಿಲ್ಲ. SLCಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದೆ. ಅನಂತರ ಬೀಡಿಯನ್ನು ಕಲಿತಾ ಇದ್ದಾಗೆ ನಾನು ಬೀಡಿ ಕಾಂಟ್ರಾಕ್ಟ್ ಹಾಕ್ಕೊಂಡು ಕೂಡ ಅದನ್ನು, ಯಾಕಂದರೆ ಭಾರತ ಬೀಡಿಯ ಕಾಂಟ್ರಾಕ್ಟ್ ನಾನು ತಮ್ಮನ ಹೆಸರಲ್ಲಿ ಮಾಡಿಕೊಂಡು ಅದನ್ನು ಕೂಡ ಕೈಗೂಡಿಸಿಕೊಂಡು ಹೋದೆ. ಹಂತವಾಗಿ ನಾನು ಸೆಲೂನ್ನ ಕೆಲಸ ಕಲೀಲಿಕ್ಕಾಗಿ ಬಂಟ್ವಾಳದಿಂದ ತುಂಬೆ, ನಮ್ಮ ಕರಿಯ ಭಂಡಾರಿ ಅಂತ ಹೇಳುವವರು, ಅವರೊಟ್ಟಿಗೆ ನಾನು ಕ್ಷೌರಿಕ ವೃತ್ತಿಯನ್ನು ಕಲಿತೆ. ಆಗ ಜಕ್ರಿಬೆಟ್ಟಿನಿಂದ ತುಂಬೆಗೆ ನಾನು ಸೈಕಲಲ್ಲಿ ಹೋಗ್ತಿದ್ದೆ. ಸೈಕಲಲ್ಲಿ ಹೋಗಿ ಕೆಲಸ ಕಲಿತಂತ ಒಂದು ಟೈಮ್ ಸಂದರ್ಭ. ಒಂದು
ಆದರೆ ಸಾಧಾರಣವಾಗಿ ರೂಢಿಯಲ್ಲಿ ಕ್ಷೌರಿಕ ವೃತ್ತಿ ಅನ್ನುವಂಥದ್ರ ಬಗ್ಗೆ ಬಹಳ ಗೌರವವಾದಂತಹ ಒಂದು ಸ್ಥಾನವನ್ನು ಏನು ಕೊಟ್ಟಿಲ್ಲ. ಸಮಾನವಾಗಿ ನಾವು ಈ ವೃತ್ತಿಯನ್ನು ಕೂಡ ಇತರ ವೃತ್ತಿಗಳಂತೆಯೇ ಗೌರವಿಸ್ತೇವೆ ಅನ್ನುವಂತಹ ಮನೋಭಾವದಲ್ಲಿ ಕೂಡ ನಾವಿಲ್ಲ. ಅಷ್ಟಿದ್ರು ನೀವು ಆ ಕೆಲಸವನ್ನು ಕಲೀಲಿಕ್ಕೆ ಹೋಗುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಏನಾದರೂ ಸಾಧನೆ ಮಾಡಬೇಕಂತ ಉದ್ದೇಶ ಖಂಡಿತವಾಗಿತ್ತು. ಯಾಕೆಂದರೆ ತೀರಾ ಕಷ್ಟದಲ್ಲಿದ್ದವರು ಏನಾದರೂ ಸಾಧಿಸಬೇಕು. ಯಾಕೆಂತ ಹೇಳಿದ್ರೆ ನಾನು ಈಗ ಕೂಡ ನೋಡ್ತಿದ್ದೇನೆ, ನಾನು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಹೇಗಿದ್ರು ಅದೇ ಕಟ್ಟಡಗಳು, ಅದೇ ಮನುಷ್ಯರು ಅದೇ ರೀತಿಯಲ್ಲಿ ಇದ್ದಾರೆ. ಅದು ನನ್ನ ಮಟ್ಟಿಗೆ ನಾನು ಆತ್ಮಾವಲೋಕನ ಮಾಡುವಾಗ ನಿಜವಾಗಿಯೂ ಒಂದು ದೇವರು ಅಲ್ಲ, ನಾನು ನಂಬಿದ ಸತ್ಯ ಅಲ್ಲ, ನನ್ನ ಶ್ರಮ ನನಗೆ ಖಂಡಿತವಾಗಿ ಫಲವನ್ನು ಕೊಟ್ಟಿದೆ. ನಾನು ನನ್ನ ಮಟ್ಟಿಗೆ ಖಂಡಿತವಾಗಿ ನಾನು ಹೆಮ್ಮೆ ಪಡಲಿಕ್ಕೆ ಖಂಡಿತ. ನೀವು ಮಾತ್ರ ಅಲ್ಲ ವಿಶ್ವನಾಥ್ ಬಂಟ್ವಾಳ ಅವರೇ, ಮಾಧ್ಯಮ ಅನ್ನುವ ನಮ್ಮ ಒಂದು ಬಳಗ ಕೂಡ ನಿಮ್ಮ ಸಾಧನೆಯನ್ನು ಗುರುತಿಸಿದ ಕಾರಣಕ್ಕಾಗಿಯೇ ನೀವು ಇವತ್ತು ಸೆಲೆಬ್ರಿಟಿ ಟಾಕ್ನಲ್ಲಿ ಈ ಆಸನದಲ್ಲಿ ಕುಳಿತಿದ್ದೀರಿ. ಸಾಧಾರಣವಾದ ಸಾಧನೆಯನ್ನು ಪ್ರತಿನಿಧಿಸುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ. ಕೃಷಿ, ಉದ್ಯೋಗ, ಸಹಕಾರ, ಉದ್ಯಮ, ಸಹಬಾಳ್ವೆ ಮತ್ತು ಇವುಗಳ ಎಲ್ಲದರ ಮೂಲಭೂತವಾದಂತಹ ಸಾಹಿತ್ಯ, ಮಾಧ್ಯಮ, ಇದರೊಂದಿಗೆ ನೇರ, ನಿಷ್ಠುರ ಮತ್ತು ಪ್ರಾಮಾಣಿಕ ಇದು ಇದ್ದದ್ರಿಂದ ಮಾತ್ರ ನೀವು ಇವತ್ತು ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಅನುಭವಗಳ ಮೂಲಕ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಬುತ್ತಿಯನ್ನು ಕಟ್ಟಿಕೊಡುವಂತಹ ಪ್ರಯತ್ನವೇ ಇವತ್ತಿನ ಸೆಲೆಬ್ರಿಟಿ ಟಾಕ್ನ ವೈಶಿಷ್ಟ್ಯ ಅಂತ ಮತ್ತೊಮ್ಮೆ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ. ವಿಶ್ವನಾಥ್ ಬಂಟ್ವಾಳ ಅವರ ಮಾತುಗಳನ್ನು ಪೂರ್ತಿ, ಈ ಕಾರ್ಯಕ್ರಮ ಪೂರ್ತಿ ಕೇಳುವಂತಹ ಅವಕಾಶ ನಿಮ್ಮದಾಗಲಿ ಅಂತ ವಿನಂತಿ ಮಾಡ್ತೇನೆ. ಬಾಲ್ಯದಲ್ಲಿ ಕಷ್ಟಗಳನ್ನು ಪಡೆದ್ರಿ, ಆಮೇಲೆ ಹಠ ಸಾಧಿಸಬೇಕು ಅಂತ ಸೆಲೂನ್ ವೃತ್ತಿಯನ್ನು ಕಲಿತು ಆಮೇಲೆ ಬಂಟ್ವಾಳದಲ್ಲಿ ಇದೇ ನಮ್ಮ ಸದಾಶಿವ ಭಂಡಾರಿ ಎನ್ನುವರ ಸೆಲೂನ್ನಲ್ಲಿ, ಸದಾಶಿವ ಭಂಡಾರಿ ಅಂತ ಹೇಳಿದ್ರೆ ನಮ್ಮ ಪುರಸಭೆ ಅಧ್ಯಕ್ಷರಾದ ದಿನೇಶ್ ಭಂಡಾರಿ ಅವರ ತಂದೆ, ಅವರ ಅಂಗಡಿಯಲ್ಲಿ 1 ವರ್ಷ ನಾನು ದಿವಸಕ್ಕೆ 28 ರೂಪಾಯಿ ಸಂಬಳಕ್ಕೆ ದುಡಿದವ. 1 ವರ್ಷ ದುಡಿದು ನಂತರ ನಾನು ಒಂದು ಸ್ವಂತ ಅಂಗಡಿಯನ್ನು ನನ್ನ ಸ್ವಂತ ಊರಾದ ಜಕ್ರಿಬೆಟ್ಟಲ್ಲಿ ಮಾಡಿದೆ. ಅನಂತರ 1 ವರ್ಷ ಅಂಗಡಿ ಮಾಡಿ ಅದರೊಟ್ಟಿಗೆ ಬೀಡಿ ಕಾಂಟ್ರಾಕ್ಟ್ ನಡೆಸಿಕೊಂಡ ಒಟ್ಟಿಗೆ ವಿದೇಶಕ್ಕೆ ಹೋಗುವ ಒಂದು ಅವಕಾಶ ಒದಗಿ ಬಂತು. ಮಂಜೇಶ್ವರ ಸೀತಾರಾಮ್ ಅಮೀನ್ ಎನ್ನುವರ ವಿಸಾ ಏಜೆನ್ಸಿಯ ಮುಖಾಂತರ ಜನಾರ್ದನ್ ಎನ್ನುವ ನಮ್ಮವರು ನೆರೆಕರೆಯವರು ನಮ್ಮ ವಿದೇಶಿ ಇದ್ರು, ಅವರ ತಮ್ಮ ದಾಮೋದರನವರು ವೀಸಾ ಒಂದು ಉಂಟು, ಹೋಗ್ಬೋದು. ಹಾಗೆ ಆಗ ಆ ದಾಮೋದರನವರ ಅಣ್ಣ ಜನಾರ್ದನವರು ಬ್ಯಾಂಕ್ ಉದ್ಯೋಗಿ, ಅವರು ಮೂಲ ಬಂಡವಾಳ 10,000 ನಾನು ಕೊಡ್ತೇನೆ, ಹೋಗಿ ಬಾ ಮಾರಾಯ ಅಂತ ನನ್ನನ್ನು ಬೆನ್ನು ತಟ್ಟಿದ್ರು. ನನ್ನ ತಂಗಿಯ ಬಂಗಾರವನ್ನು ಅಡವಿಟ್ಟು 26,000 ಜೋಡಿಸಿ ನಾನು ವಿದೇಶಕ್ಕೆ ಹೋದೆ, ಸೌದಿ ಅರೇಬಿಯಾ ದಮಾಮ್ಗೆ. ಅಲ್ಲಿ ಹೇಗಿತ್ತು ನಿಮ್ಮ ಕೆಲಸದ ಸ್ವರೂಪ? ಅದು ನಿಜವಾಗಿ ಜೀವನದಲ್ಲಿ ಒಂದು ಬಾರಿ ವಿದೇಶದಲ್ಲಿ ದುಡಿಯಲೇಬೇಕು. ಯಾಕೆಂದರೆ ನಮಗೆ ಮೊದಲನೇಗಳು ಸಮಯ ಪರಿಪಾಲನೆ. ನಾವೊಂದು ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಸಮಯದ ಪರಿಪಾಲನೆಯನ್ನು ಅಲ್ಲಿಂದ ಖಂಡಿತವಾಗಿ ಕಲಿಯಲಿಕ್ಕೆ ಅವಕಾಶ ಇದೆ. ಮತ್ತೆ ಕಠಿಣ ದುಡಿಮೆ. ಕೆಲವರು ಹೋಗ್ತಾರೆ, ವಿದೇಶದಲ್ಲಿ ಬರ್ತಾರೆ, ಅಲ್ಲಿ ನಮ್ಮ ಉದ್ದೇಶ ಇರ್ತದೆ, ನಾನು ಬಂದಿದ್ದೇನೆ ಊರು ಬಿಟ್ಟು ಏನಾದರೂ ಸಾಧಿಸಬೇಕು. ದಿವಸಕ್ಕೆ ಬೇಕಾದರೆ ನನ್ನೊಟ್ಟಿಗೆ ನಮ್ಮ ಊರಿನವರೇ ಅವರು ಒಂದು 3-4 ಜನ ಇದ್ರು, ನಮ್ಮ ಊರಿನವರೇ, ಅವರು ಕೂಡ ನನ್ನ ದುಡಿಮೆಯನ್ನು ನೋಡಿದ್ದಾರೆ. ಅವರಿಗೂ ಕೂಡ ಈಗ ಕೂಡ ಆಶ್ಚರ್ಯ. ನನ್ನೊಟ್ಟಿಗೆ ನಿನ್ನೆ ಕೂಡ ನನ್ನೊಬ್ಬರು ದೋಸ್ತಿ ದಯಾನಂದ ಬಂಟ್ವಾಳ ಇದ್ರೆ ಸ್ಟುಡಿಯೋ ಸೆಕ್ರೆಟರಿ SKP ಅವರು ಕೂಡ ಹೇಳಿದ್ರು, ನಿಜವಾಗಿ ಸಂತೋಷದ ವಿಚಾರ ಅಂತ ಹೇಳಿದ್ರು. ನಾನು ನಿನ್ನೆ ಅವರ ಹತ್ರ ಹೇಳಿದೆ. ಅಲ್ಲಿ 4 ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ದೇನೆ. ಆ ಅವಧಿಯಲ್ಲಿಯೇ ಬಂಟ್ವಾಳದಲ್ಲಿ ಸ್ವತಂತ್ರವಾಗಿ ಒಂದು ಸೆಲೂನ್ ಅನ್ನು ಪ್ರಾರಂಭಿಸುವ ವ್ಯವಸ್ಥೆಯನ್ನು ನೀವು ಕೂಡ ಅಲ್ಲಿ ಇದ್ದುಕೊಂಡೇ ನಾನು BC ರೋಡ್ನ ಪದ್ಮ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಸೆಲೂನ್ ಅನ್ನು ಗೊತ್ತುಪಡಿಸಿ ನಾನು ಆಗಸ್ಟ್ ತಿಂಗಳಲ್ಲಿ ಬಂದಿದ್ದೇನೆ. ಜನವರಿಯಲ್ಲಿ ಸೆಲೂನ್ ಅನ್ನು ನನ್ನ ಸ್ವಂತಕ್ಕಾಗಿ ನೀವು ಮಾಡಿಕೊಳ್ಳುವಂತಹ ದುಡಿಮೆಯನ್ನು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಖಂಡಿತ ಅಲ್ಲಿಂದ ಹೊರ ನೆಲದಿಂದ ಪಡೆಯಬಹುದಾದ ಶಿಸ್ತು, ಸಮಯ ಪಾಲನೆ, ಕಠಿಣ ಪರಿಶ್ರಮಗಳು ನಮ್ಮ ನೆಲದಲ್ಲಿ ಹೇಗೆ ಬಳಸಲ್ಪಡಬೇಕು ಅನ್ನುವ ಕಾರಣಕ್ಕೆ ವಾಪಸ್ ಬಂದರು, ಅಥವಾ ನೀವು ವಾಪಸ್ ಬಂದದ್ದು ಯಾಕೆ? ನನ್ನ ತಂದೆ ಅನಾರೋಗ್ಯದ ಕಾರಣದಿಂದ, ಯಾಕಂದರೆ ಹೃದಯದ ತೊಂದರೆ ಕಾಣಿಸಿಕೊಂಡಿತ್ತು, ಹಾಗೆ ಆಪರೇಷನ್ ಆಗಲಿಕ್ಕೆ ಆಗಿತ್ತು. ಆದ ಕಾರಣವಾಗಿ ನಾನು ಕೆಲಸ ಬಿಟ್ಟು ಬರಬೇಕಾಗಿತ್ತು. ಅದರಿಂದಾಗಿ ನಾನು ವಿದೇಶದಿಂದ ಬಿಟ್ಟು ಊರಿಗೆ ಬಂದೆ. ಅಲ್ಲಿ ತುಂಬ ಕಲಿತುಕೊಂಡೆ. ನಾನು ಒಂದು 24 ಗಂಟೆಯಲ್ಲಿ ನಾನೊಂದು 18 ಗಂಟೆ ದುಡಿದಿದ್ದೇನೆ ಅಂತ ಖಂಡಿತವಾಗಿ ನಾನು ಹೇಳಲಿಕ್ಕೆ
ಸಂತೋಷ ಪಡ್ತೇನೆ. ಯಾಕಂತೇಳಿ ಈಗ ಕೂಡ ನಾನು ದಿನಚರಿ ಕೂಡ ಆಗಿ ಬೆಳಿಗ್ಗೆ ಬೇಗ ಹೇಳ್ತೇನೆ. ನಾನು ಬೆಳಿಗ್ಗೆ ಈಗ ಕೂಡ ಪ್ರಸ್ತುತ ಬೆಳಿಗ್ಗೆ ರಾತ್ರಿ 10 ಗಂಟೆ ಈಗ ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿದ ನಂತರ ಮನೆಗೆ 10-10:30 ಗಂಟೆ ಆಗ್ತದೆ. ಹಾಗೆ ದುಡಿಮೆಯಲ್ಲಿ ಏನು ಇದಿಲ್ಲ, ಯಾಕಂದರೆ ಅಷ್ಟು ದುಡಿದಿದ್ದೇನೆ ಸೌದಿಯಲ್ಲಿ. ಎಷ್ಟೋ ಸಲ ಹೀಗೆ ದೂರದಲ್ಲಿ ಕುಳಿತು ಒಬ್ಬರ ಚಟುವಟಿಕೆಗಳನ್ನು ವೀಕ್ಷಿಸುವಂಥವರಿಗೆ ಅವರಿಗೇನು ಅವರು ಹಾಯಾಗಿದ್ದಾರೆ, ಅವರು ಕಾರಿನಲ್ಲಿ ತಿರುಗುತ್ತಾರೆ, ಅವರಿಗೆ ತಿನ್ನಬೇಕಾದರೆ ಅವರದ್ದೇ ಹೋಟೆಲ್ ಇದೆ, ಇಂತಹ ಲೆಕ್ಕಾಚಾರಗಳೆಲ್ಲ ಇರ್ತದೆ. ಆದರೆ ಈ ರೀತಿಯಾಗಿ ವ್ಯವಹಾರಗಳನ್ನು ಮಾಡುವಂತಹ ಒಂದು ವ್ಯಕ್ತಿತ್ವ ದಿನದ ಸಮಯವನ್ನು ಹೇಗೆ ಹಂಚಿ ಹಾಕಿ ಸೆಕೆಂಡ್ ಲೆಕ್ಕದಲ್ಲಿ ತನ್ನ ಕಾರ್ಯವನ್ನು ಹೊಂದಿಸಿಕೊಂಡು ಅದನ್ನು ಸುಖಿಸ್ತಾರೆ. ಅದನ್ನು ನೊಂದುಕೊಂಡ್ರೆ ಅಯ್ಯೋ ನಾನು ಇದನ್ನು ಮಾಡಬೇಕಲ್ಲ ಅಂತ ಅನ್ನುವ ಕಷ್ಟದಲ್ಲಿ ದುಃಖದಲ್ಲಿ ಮಾಡಿದರೆ ಆ ಕೆಲಸ ಬಹುಶಃ ಫಲ ಕೊಡಲಾರದು. ಆದರೆ ಆ ಕೆಲಸ ಆಗುವಲ್ಲಿವರೆಗೆ ನಿದ್ದೆಯೂ ಬರದೆ ನಿದ್ದೆಯ ರಾಹಿತ್ಯವನ್ನು ಕೂಡ ಸುಖಿಸುವ ಮನೋಭಾವವನ್ನು ಕೆಲಸದ ಜೊತೆಗೆ ಜೋಡಿಸಿಕೊಂಡಾಗ ಮತ್ತು ಆ ಕೆಲಸ ಸಮಷ್ಟಿಯ ಹಿತವನ್ನು ಅಪೇಕ್ಷಿಸ್ತದೆ ಅಥವಾ ಅದಕ್ಕಾಗಿ ಆ ಕೆಲಸ ಇರ್ತದೆ ಅನ್ನುವುದಾದಾಗ ಅದಕ್ಕೆ ಸಿಗದ ಯಶಸ್ಸು ಮತ್ತು ಯಾವುದಕ್ಕೆ ಸಿಗ್ತದೆ. ಹೀಗೆ ಈ ಸ್ವಭಾವವನ್ನು ರೂಢಿಸಿಕೊಳ್ಳುವ ಮೂಲಕ ನಿಮ್ಮ ಎಳೆಯ ಕಾಲದಲ್ಲಿದ್ದಂಥ ಬಡತನ, ನಿಮ್ಮ ಹಿರಿಯರು ಕೊಟ್ಟಂತಹ ಪ್ರೇರಣೆ, ನಿಮ್ಮ ಕ್ಷೌರಿಕ ವೃತ್ತಿ, ನೀವು ಅಲ್ಲಿ ಹೊರ ದೇಶದಲ್ಲಿ ಪಡೆದುಕೊಂಡಂತಹ ಪ್ರೇರಣೆಗಳನ್ನೆಲ್ಲ ಈ ಮುಖಗಳಲ್ಲಿ ಹರಿಸಿದಂತಹ ಒಂದು ಸಾಮರ್ಥ್ಯ ನಿಮ್ಮದು, ಒಂದು ದೃಢ ಸಂಕಲ್ಪ ನಿಮ್ಮದು. ಮತ್ತು ಹಠ ಅಂತ ನಾವು ಸಾಧಾರಣದ ಆಡು ಮಾತಿನಲ್ಲಿ ಅದನ್ನು ಹೇಳ್ಬೋದೇನು, ಒಂಜಿ ಬಾರಿ ಹಠತ್ತಾಯ ಮಾರಾಯ. ಆದರೆ ಈ ಹಠವನ್ನು ಒಂದು ಒಳ್ಳೆಯ ಪಥದಲ್ಲಿ ಕೊಂಡು ಹೋಗುವಂತಹ ಸಂಕಲ್ಪ ಈ ಸಾಧನೆಗೆ ಸಾಧ್ಯ ಆಯ್ತಾ ಏನು. ಆದರೆ ನೀವೊಬ್ಬ ಸುಪ್ರಸಿದ್ಧವಾದಂತಹ ಕುಸುರಿ ಕೆಲಸಗಳನ್ನು ಮಾಡಬಲ್ಲ, ಅದ್ಭುತವಾಗಿ ಕೇಶ ವಿನ್ಯಾಸವನ್ನು ತೆರೆದಿಡಬಲ್ಲಂತಹ, ವಿದೇಶದಲ್ಲೂ ಸೇವೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಅಥವಾ ಕ್ಷೌರಿಕನಾಗಿ ಅಥವಾ ಕುಲ ಕಸುಬಿನ ಕುಶಲಕರ್ಮಿಯಾಗಿ ಮಾತ್ರ ನೀವು ಗುರುತಿಸಲ್ಪಟ್ಟದ್ದಲ್ಲ. ನಿಮ್ಮ ಸಾಧನೆಯ ಸಾಧ್ಯತೆಗಳನ್ನು ಅದಕ್ಕಿಂತ ಹೊರಗೆ ಹರಿಯಬಿಟ್ಟಿದ್ದೀರಿ. ಹೀಗಾಗಿ ಇವತ್ತು ನಮ್ಮ ಜೊತೆ ನೀವು ಅತಿಥಿಯಾಗಿದ್ದೀರಿ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ವಿಚಾರವನ್ನು ಹೊರತುಪಡಿಸಿದ ದಿಕ್ಕಿಗೆ ನಿಮ್ಮ ಮನಸ್ಸು ಹೊರಟದ್ದು ಯಾವಾಗ, ಅದನ್ನು ಹೇಗೆ ಅಳವಡಿಸಿಕೊಂಡ್ರಿ? ನಮಗೆ ಒಂದು ವ್ಯವಸ್ಥೆಯಲ್ಲಿ ತೀರಾ ಬಡದಿಂದ ಮೇಲೆ ಬರಲಿಕ್ಕೆ ಕೆಲವೊಂದು ಅಡೆತಡೆಗಳು ಬರ್ತದೆ, ಟೀಕೆ ನಿಂದನೆಗಳು ಬರ್ತದೆ. ಅದನ್ನು ಮೆಟ್ಟಿ ನಿಂತಾಗ ಖಂಡಿತವಾಗಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಪುರಂದರದಾಸರು ಹೇಳಿದಾಗೆ ನಿಂದಕರು ಇರಬೇಕು ಸಜ್ಜನರಿಗೆ ಎನ್ನುವಂಥ ಮಾತನ್ನು ಉಪಯೋಗಿಸಿಕೊಂಡು, ಯಾಕೆಂದರೆ ನಮಗೆ ನಿಂದನೆ ಮಾಡುವವರಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡಾಗ ಟೀಕೆ ನಮಗೆ ಮಾಡ್ತಾರೆ. ಯಾಕೆಂದರೆ ಅವರು ನಿಜವಾಗಿ ನಮ್ಮ ಬಾಳಿನ ಆರಾಧಕರು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಟೀಕೆ ಮಾಡಿದಾಗ, ನಿಂದನೆ ಮಾಡಿದಾಗ ನಮ್ಮ ತಪ್ಪುಗಳನ್ನು ಹುಡುಕಿ ಕೊಡುವ ನಿಜವಾಗಿ ಆರಾಧಕರು ನಮ್ಮ ಪಾಲಿನವರು. ಅದನ್ನು ನಾವು ಅವರನ್ನು ಬೇರೆ ದೃಷ್ಟಿಕೊಂಡು ನೋಡುವಂತಿಲ್ಲ. ನಮ್ಮ ಗಮನಕ್ಕೆ ನಮ್ಮ ತಪ್ಪುಗಳು ಬರ್ತದೆ, ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಒದಗಿಸುವ ನಮ್ಮ ಕರ್ತವ್ಯ. ಇದನ್ನೆಲ್ಲ ಗಮನಿಸಿಕೊಂಡು ಅದನ್ನು ನೋಡಿ ನೀವು ಬೇರೆ ಹೆಜ್ಜೆಗಳನ್ನು ಇಡ್ಲಿಕ್ಕೆ ಶುರು ಮಾಡಿದ್ರಿ. ನಿಮ್ಮ ಬಹುಮುಖ್ಯವಾದಂತಹ ಇನ್ನೊಂದು ಕೆಲಸದ ಭಾಗ ಕೃಷಿ. ಅದು ಭೂಮಿಯ ಕೃಷಿ ಇರಬಹುದು ಮತ್ತು ಹೈನುಗಾರಿಕೆಯ ಕೃಷಿ ಇರಬಹುದು. ಕರಾವಳಿಯ ಜಿಲ್ಲೆಗಳಲ್ಲಿ ಬಹುಶಃ ಉಡುಪಿ, ಉತ್ತರ ಕರ್ನಾಟಕದಲ್ಲಿ ಆ ಸಂಖ್ಯೆಯಲ್ಲಿ ಇರಬೇಕು. ಒಂದು 200ಕ್ಕಿಂತ ಹೆಚ್ಚು ಆಡುಗಳನ್ನು, ಆಡಿನ ಕುಟುಂಬವನ್ನು ನಿಮ್ಮ ಮನೆಯಂತೆಯೇ ಒಂದು ಮನೆಯ ಹಾಗೆ ಅವುಗಳಿಗೆ ಮನೆಯನ್ನು ರಚಿಸಿ ಹೊರಗಡೆ ಅದನ್ನು ಬಿಡದೆ ಅಲ್ಲಿಯೇ ಎಲ್ಲ ಆಹಾರಗಳನ್ನು ಕೊಟ್ಟು ಮಾಡ್ತಾ ಇರುವಂತಹ ಒಂದು ವಿಶೇಷ ಕೈಂಕರ್ಯ ನಿಮ್ಮದು. ಕೇವಲ ಮಾಂಸಕ್ಕಾಗಿ, ಆಡಿನಿಂದ ಸಿಗುವ ಲಾಭಕ್ಕಾಗಿ ಇದನ್ನು ಮಾಡ್ತೀರೋ ಅಥವಾ ಬೇರೆ ಏನಾದರೂ? ಇಲ್ಲ ಸರ್, ಒಂದು ಆಡನ್ನು ಸಾಕು, 100 ಆಡನ್ನು ಸಾಕಿದ್ರಲ್ಲಿ ನನಗೆ ದಿವಸಕ್ಕೆ ಇಷ್ಟು, ಅದು ನಮ್ಮನ್ನು ಅದು ಸಾಕ್ತದೆ. 100 ಆಡು ಆಗುವವರೆಗೆ ಸಾಕಿದಾಗ ದಿವಸಕ್ಕೆ ಅದು ನಮ್ಮನ್ನು ಅಭಿವೃದ್ಧಿಗೆ ಅದು ಕಾರಣ ಆಗ್ತದೆ ಅನ್ನೋ ಆ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು. ಯಾಕಂದ್ರೆ ಒಂದು ವಿಷಯ ಕೂಡ ಹೌದು, ಯಾಕಂದ್ರೆ ಒಂದು ಆಡು ಮರಿ 6 ತಿಂಗಳಿಗೊಮ್ಮೆ ಮರಿ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕು, 2 ವರ್ಷಕ್ಕೆ 3 ಸಲ ಅದು ಗರ್ಭಕ್ಕೆ ಬರ್ತದೆ. 2 ವರ್ಷಕ್ಕೆ 3 ಸಲ, 6 ತಿಂಗಳಿಗೊಮ್ಮೆ ಅಂತ ಹೇಳುವಂಥದ್ದು. ಹೌದು, 2 ವರ್ಷಕ್ಕೆ 3 ಸಲ ಗರ್ಭ ಹಾಕುವ. ಅದನ್ನು ನಾವು ವ್ಯಾವಹಾರಿಕವಾಗಿ ನೋಡ್ಕೊಳ್ಬಹುದು. ಅದನ್ನೊಂದು ನಾವು ಒಂದು ಸಮಯ ಕಲೀಲಿಕ್ಕೆ, ನಾನು ಒಂದು ವಾರದಲ್ಲಿಂದ ಹೋದಾಗ ಅದನ್ನು ನೋಡ್ಕೊಂಡು ಬರುವಂತ ಒಂದು ಖುಷಿ, ಸಂತೋಷವೇ. ಯಾಕೆಂದ್ರೆ ದಕ್ಷಿಣ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದ ಫಾರ್ಮ್, ಆಡು
ಆಡು ಸಾಕಾಣಿಕಾ ಕೇಂದ್ರ ಬಾರ್ಕೂರಲ್ಲಿ ಇದೆ, ಉಡುಪಿಯ ಬಾರ್ಕೂರಲ್ಲಿ ಇದೆ. ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ. ಒಂದು 200-250 ಆಡು ನನ್ನಲ್ಲಿ ಇದೆ. ಸಣ್ಣ ಮರಿಗಳು, ಸಣ್ಣ ದೊಡ್ಡ ಓಟ, ಚಟುವಟಿಕೆ, ಚಲನವಲನಗಳು. ಆಡಿನಿಂದ ಆಗುವ ಗೊಬ್ಬರ ಕೂಡ ವಿಶೇಷ. ಹೌದು ಸರ್, ಅದಕ್ಕೆ ಕೂಡ ತುಂಬ ಬೇಡಿಕೆ ಇದೆ. ಎಲ್ಲ ಅಡಿಕೆ ತೋಟಕ್ಕೆ ಎಲ್ಲರೂ ಕೂಡ ಕೊಂಡೋಗ್ತಾರೆ, ತುಂಬ ಬೇಡಿಕೆ ಇದೆ. ಬೇಡಿಕೆ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಅಷ್ಟು ಆಡು ಇದ್ದು ಕೂಡ ಕೇಳುವವರಿಗೆ ಕೊಡ್ಲಿಕ್ಕೆ ಗೊಬ್ಬರ ಇಲ್ಲ, ನನ್ನ ಹತ್ರ ಇಲ್ಲ. ಈಗ ಆಡಿನ ಹಾಲುಕ್ಕೆ ನಿಜವಾಗಿ ಮಾರ್ಕೆಟ್ ಮಾಡ್ಬೋದು, ಬಟ್ ನಾನೀಗ ಎಲ್ಲ ಒತ್ತಡದಲ್ಲಿ ಇರುವುದರಿಂದಾಗಿ ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನನ್ನ ಮಗನನ್ನು ಅದಕ್ಕಾಗಿ ನಾನು ಈಗ ಪ್ರೋತ್ಸಾಹಿಸಿದ್ದೇನೆ. ಆಡಿನ ಹಾಲು ಸದ್ಯಕ್ಕೆ ಆಡಿನ ಮರಿಗಳಿಗೆ ಮಾತ್ರ. ಬಹಳ ವಿಶೇಷವಾದ ಮತ್ತು ಔಷಧೀಯ ಗುಣವುಳ್ಳಂತಹ ಹಾಲನ್ನು ಆಡಿನ ಮರಿಗಳಿಗೆ ವಂಶಾಭಿವೃದ್ಧಿಗಾಗಿ ಹಾಗೆ ಬಿಟ್ಟಿದ್ದೀರಿ. ಇದರ ಜೊತೆಗೆ ನಿಮ್ಮ ಸಾಧನೆಯ ಕೃಷಿ ಇರ್ಬೋದು, ಪತ್ರಿಕೋದ್ಯಮ, ನೀವು ಮಾಡಿದಂತಹ ಸಾಧನೆಗಳು, ಅದರಲ್ಲಿ ಹೇಳುವ ಆದರ್ಶಗಳಿಗೆ ತನ್ನನ್ನು ತಾನು ಇಳಿಸಿಕೊಂಡು ಮಾಡಿದ ಹೋರಾಟಗಳು, ಇದರ ಬಗ್ಗೆ ಎಲ್ಲ ನೀವು ನಮ್ಮ ಜೊತೆ ವಿವರಗಳನ್ನು ನೀಡುವುದಿದೆ. ನಿಮಗೆ ಆಶ್ಚರ್ಯ ಆಗಿರಬಹುದಲ್ಲ, ಆಶ್ಚರ್ಯ ನಿಮಗೆ ಮಾತ್ರ ಏನು, ಈ ಬದುಕಿನ ಸಾಧನೆಯ ಪಥಗಳನ್ನು ಕೇಳಿಸಿಕೊಂಡ ನೋಡಿದ ಪ್ರತಿಯೊಬ್ಬರಿಗೂ ಆಗಲೇಬೇಕು. ಯಾಕೆಂದರೆ 10 ಹಲವು ಮಗ್ಗುಲುಗಳಲ್ಲಿ ಚಾಚಿಕೊಂಡಿರುವಂತಹ ವಿಶ್ವನಾಥ್ ಬಂಟ್ವಾಳ್ ಅವರ ಕ್ರಿಯಾಶೀಲತ್ವ ಇಲ್ಲಿಗೆ ಮುಗಿದದ್ದಲ್ಲ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ವಿಶ್ವನಾಥ್ ಬಂಟ್ವಾಳ್ ಅವರ ಜೊತೆಗಿನ ಸೆಲೆಬ್ರಿಟಿ ಟಾಕ್ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ. ನೀವೇ ನೋಡುವ ಹಾಗೆ ಇಷ್ಟು ಮಟ್ಟದ ಸಾಧನೆಗಳನ್ನು ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯ ಅಲ್ಪ ಕಾಲದಲ್ಲಿ ಮಾಡುವುದು ಸಾಧ್ಯವೇ? ಮುಂದೆ ಅವರ ಉದ್ದೇಶ, ಲಕ್ಷ್ಯ ಏನಿದೆ? ಈ ಸಾಧನೆಗಳ ಹರಹು ಹೇಗಿದೆ ಅನ್ನುವುದನ್ನು ಅವರ ಮೂಲಕ ಈ ಭಾಗದಲ್ಲಿ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಬನ್ನಿ, ಇದು ಸೆಲೆಬ್ರಿಟಿ ಟಾಕ್ನ ಈ ಭಾಗಕ್ಕೆ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಒಂದು ಭಾಗ ಯಾರೂ ಯೋಚನೆ ಮಾಡದೇ ಇರುವಂಥದ್ದು ಮತ್ತು ಅದನ್ನು ಧನಾತ್ಮಕವಾಗಿ ಮಾಡುವುದು ಆಡಿನ ಸಾಕಾಣಿಕೆ. ಇದು ನೀವು ಸತ್ಯ ಹೇಳಬೇಕು, ನಿಜವಾಗಿ ಇದರಿಂದ 200 ಆಡುಗಳಿಗೆ ಆಹಾರ, ಗೊಬ್ಬರ, ಎಲೆ, ಸೊಪ್ಪುಗಳನ್ನು ತಂದು ಹಾಕುವ ಖರ್ಚು ಮಾತ್ರ, ಅಥವಾ ನಿಮಗೆ ನಿಜವಾಗಿ ವ್ಯಾವಹಾರಿಕವಾಗಿ ಅದು ಲಾಭದಾಯಕ ಅಂತ ಹೇಳ್ತಾರೆ. ಬಟ್ ನನಗೆ ಅದರಲ್ಲಿ ಟೋಟಲಿ ಆಗಿ ಇನ್ವಾಲ್ವ್ಮೆಂಟ್ ಆಗದ ಕಾರಣ ಯಾಕಂದ್ರೆ ಸ್ವಲ್ಪ ಅದು ಹೊರೆ ಅಂತ ಅನಿಸಿದ್ರು ಕೂಡ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇನೆ. ಬಿಡ್ಲಿಕ್ಕೆ ಮನಸ್ಸಿಲ್ಲ, ಬಿಡುವುದಿಲ್ಲ. ಆಗಲಿ, ಅದು ಹಾಗೆ ಮುಂದುವರಿಲಿ. ಇನ್ನೊಂದು ಭೂಮಿಯ ಕೃಷಿ ನಿಮ್ಮ ಇನ್ನೊಂದು ಕ್ಷೇತ್ರ. ಹೇಗೆಲ್ಲ ಕೃಷಿ ಮಾಡಿದ್ದೀರಿ? ಭೂಮಿಯಲ್ಲಿ ಹೇಗಿದೆ? ರಬ್ಬರ್ ಕೃಷಿ ಮಾಡಿದ್ದೇನೆ ಸರ್. ರಬ್ಬರ್ ಒಂದು ಇಟ್ಟಿದ್ದೇನೆ. ಒಂದು 200-250 ಗಡಿ ರಬ್ಬರ್ ಹಾಲು ಬರುವಂತದ್ದು. ಒಂದು 1,500 ಮೇಲೆ ಒಂದು ವರ್ಷ ಬಿಟ್ಟು ಹಾಲು ಬರುವಂತೆ ತಯಾರ ಹಂತದಲ್ಲಿ ಇದೆ. ಹಾಗೆ ಒಂದು ಮುಂದಿನ ವರ್ಷಕ್ಕೆ ಎಲ್ಲವೂ ಹಂತಕ್ಕೆ ಬರ್ತದೆ. ಯಾಕಂದ್ರೆ ರಬ್ಬರ್ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ. ಹಾಗೆ ನೀವು ಕೇವಲ ಕೃಷಿ ಮಾಡಿದ್ದಕ್ಕೆ, ಒಂದು ಸೆಲೂನ್ ಇಟ್ಟದ್ದಕ್ಕೆ, ಒಂದು ಆಡಿನ ಸಾಕಾಣಿಕೆಯ ಕೇಂದ್ರ ಮಾಡಿದ್ದಕ್ಕೆ ಇಷ್ಟು ಮಾಡಲಿಕ್ಕೆ ಅಥವಾ ಇಷ್ಟು ಸಾಧನೆಗಳ ಪಟ್ಟಿಯನ್ನು ಇಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಹಕಾರ ನಿಮ್ಮ ಇನ್ನೊಂದು ಕ್ಷೇತ್ರ. ಅತ್ಯಂತ ಅಪೂರ್ವವಾಗಿ, ಮೂಲಭೂತವಾಗಿ ನಮ್ಮ ಹುಟ್ಟು ಅಥವಾ ನಮ್ಮ ಅಸ್ಮಿತೆಯ ವ್ಯಾಪ್ತಿಯನ್ನು ನಾವು ಯಾವತ್ತೂ ಮರಿಬಾರದಂತೆ. ಸವಿತಾ ಸಮಾಜದ ಹೆಸರಿನಲ್ಲಿ ಸವಿತಾ ಸಮಾಜವನ್ನೇ ಕೇಂದ್ರೀಕರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಂತೆ ಒಂದು ಸಹಕಾರಿ ರಂಗದ ಆರ್ಥಿಕ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೀರಿ. ನನ್ನ ಸೆಲೂನ್ನ ಪಕ್ಕದಲ್ಲಿ ನಂದೇ ಆದ ಒಂದು ಸ್ಟುಡಿಯೋ ಇದೆ, ಫೋಟೋಗ್ರಾಫರ್ ಸ್ಟುಡಿಯೋ ಸೆಲೂನ್ನ ಪಕ್ಕದಲ್ಲಿ. ಅಲ್ಲಿ ಪಕ್ಕ ಸೆಲೂನ್ ಮತ್ತು ನನಗೆ ಸ್ಟುಡಿಯೋದ ಕೂಡ ಮಾಡ್ಕೊಂಡಿದ್ದೇನೆ. ಅದು ಕೂಡ SKPL ಮೆಂಬರ್ ನಾನು. ಹಾಗೆ ಅದ್ರ ಪಕ್ಕದಲ್ಲಿ ಸರಸ್ವತಿ ಸೌಹಾರ್ದ ಸಹಕಾರಿ ಎನ್ನುವಂಥದ್ದೊಂದು ಸಂಸ್ಥೆ ಇದೆ. ಪ್ರಸ್ತುತ ಈಗ ಕ್ಯಾಂಪ್ಕೋ ಅಧ್ಯಕ್ಷರಾಗಿರುವಂಥ SR ಸತೀಶ್ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ. ಹಾಗೆ ನೋಡಿಕೊಂಡಾಗ ನನಗೆ ಕೂಡ ಯಾಕೆ ಸಹಕಾರಿಯನ್ನು ಹುಟ್ಟು ಹಾಕಬಾರದು ಅಂತ ಎನ್ನುವಂಥದ್ದನ್ನು ನನ್ನ ಗಮನಕ್ಕೆ ಬಂತು. ಅದನ್ನು ನಾನು ಸವಿತಾ ಸಮಾಜದ ಜಿಲ್ಲಾ ನಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡೆ ಜಿಲ್ಲಾ ವ್ಯಾಪ್ತಿಯಲ್ಲಿ. ಹಾಗೆ ವಿಚಾರವನ್ನು ಅವರನ್ನು ಮಂಡನೆ ಮಾಡಿದೆ. ನಾವೊಂದು ನಮ್ಮ ಸಮಾಜ ಉಡುಪಿಯಲ್ಲಿ
ಸವಿತಾ ಸೌಹಾರ್ದ ಸಹಕಾರಿ ಸಂಘ ಇದೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವೊಂದು ಮಾಡಿಕೊಳ್ಳುವ ಎನ್ನುವಂಥ ಅಭಿಪ್ರಾಯವನ್ನು, ಯಾಕಂದರೆ ಅದನ್ನು ಆ ಬೆಳವಣಿಗೆ ನೋಡಿಕೊಂಡು, ಅದು ಕೂಡ ಬೀಶೋಡಲ್ಲಿ ಅವರು ಕೇಂದ್ರ ಕಚೇರಿ ಇಟ್ಕೊಂಡು ಬೀಶೋಡಿಗೆ ಬ್ರಾಂಚ್ ಬಂದರು. ಪುತ್ತೂರಲ್ಲಿ ಕೇಂದ್ರ ಕಚೇರಿ ಅವರದ್ದು. ಬೀಶೋಡಲ್ಲಿ ಬ್ರಾಂಚ್ ಮಾಡುವಾಗ ಪಕ್ಕದಲ್ಲಿ ಇದೆ, ಅವರ ಆಗು ಹೋಗುಗಳನ್ನು ನೋಡಿಕೊಂಡು, ಹಾಗೆ ನನಗೆ ಕೂಡ ಒಂದು ಮಾಡುವ ಒಂದು ಪ್ರೇರಣೆ ಸತೀಶ್ ಚಂದ್ರ ಅವರನ್ನು ಇಟ್ಕೊಂಡು, ಯಾಕೆಂದರೆ ಅವರು ಅಲ್ಲಿ ವ್ಯವಹಾರ ನೋಡ್ಕೊಂಡು ಮಾಡಿಕೊಳ್ಳುವ ಅಂತ. ಹಾಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕಾದ ಬಯಲು ತಿದ್ದುಪಡಿ ಸಂವಿಧಾನ ಎಲ್ಲ ರಚನೆ ಮಾಡಿಕೊಂಡು ನನ್ನದೇ ಆದ ಒಂದು ಸ್ಥಾಪಕ ಅಧ್ಯಕ್ಷನಾಗಿ ನಾನೇ ಒಂದು ಸವಿತಾ ಸೌಹಾರ್ದ ಸಹಕಾರಿ ರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿದೆ. 13 ಜನ ನಿರ್ದೇಶಕ ಮಂಡಳಿ ಮಾಡಿಕೊಂಡು ಈಗ 5 ವರ್ಷ ಆಗಿ 6ನೇ ವರ್ಷಕ್ಕೆ ಒಂದು ಬೋರ್ಡ್ ಆಗಿದೆ 5 ವರ್ಷದ್ದು. ಈಗ 2ನೇ ಅವಧಿಗೆ ನಾನೇ ಅಧ್ಯಕ್ಷನಾಗಿ ಪುನರಾಯ್ಕೆ ಆಗಿದ್ದೇನೆ. ಈ 5 ವರ್ಷ ಈ ಕನಿಷ್ಠ ಅವಧಿಯಲ್ಲಿ ಒಂದು ಸಹಕಾರಿ ಸಂಸ್ಥೆಗೆ, ಆರ್ಥಿಕ ಸಂಸ್ಥೆಗೆ ಯಾವುದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಅಥವಾ ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆಯೋ, ಸಾಧ್ಯತೆ ಇದೆಯೋ, ಅದನ್ನು ಮೀರಿ ಅದಕ್ಕಿಂತ ಹೆಚ್ಚಿನದ್ದನ್ನು ಮಾಡಿದ ದಾಖಲೆ ನಿಮ್ಮದು ಅಂತ ಕೇಳಿಪಟ್ಟಿದ್ದೇನೆ. ಸ್ವಂತ ಕಟ್ಟಡವೂ ಸೇರಿದ ಹಾಗೆ. ಸರ್, ಸಹಕಾರಿ ರಂಗದಲ್ಲಿ ಪ್ರಥಮ ವರ್ಷದಲ್ಲೇ ನಾವು ಲಾಭವನ್ನು ತಂದಿದ್ದೇವೆ. ಅದು ಕೂಡ ನಮಗೆ ಹೇಳಲಿಕ್ಕೆ ಖಂಡಿತವಾಗಿ ಸಹಕಾರ ರಂಗದಲ್ಲಿ ಪ್ರಥಮ ವರ್ಷದಲ್ಲಿ ನಾವು ಲಾಭವನ್ನು ತಂದಿದ್ದೇವೆ. ಅದನ್ನು ಖಂಡಿತ ಹೇಳಲಿಕ್ಕೆ ಹೆಮ್ಮೆ. ಅದು ನನ್ನ ಎಲ್ಲ ನಿರ್ದೇಶಕ ಮಂಡಳಿಗೂ ಹಾಗೂ ನನ್ನ ಸಂಘ ಸದಸ್ಯರಿಗೆ ಸಲ್ಲುವಂಥದ್ದು. ಅದರ ಜೊತೆಗೆ ಸಹಕಾರಿ ರಂಗಕ್ಕೆ 5 ವರ್ಷದ ಒಳಗೆ ಸ್ವಂತ ಕಟ್ಟಡವನ್ನು ನಾವು ಖರೀದಿ ಮಾಡಿದ್ದೇವೆ. ಸಹಕಾರ ಕಾಯ್ದೆಯ ಪ್ರಕಾರ, ಅವರ ಸಂವಿಧಾನ ನಿಯಮಾವಳಿ ಪ್ರಕಾರ ಸ್ವಂತ ಕಟ್ಟಡವನ್ನು ಖರೀದಿ ಮಾಡಲಿಕ್ಕೆ ಅದರದ ಕಾನೂನಿನ ತೊಂದರೆಗಳಿವೆ. ಉದಾಹರಣೆಗೆ ಹೇಳಬೇಕೆಂದ್ರೆ, ನಾವು ಕಟ್ಟಡ ರಚನೆ ಮಾಡುವರೆ ನಾವು ನಮ್ಮದೇ ಆದ ಒಂದು ಕಟ್ಟಡ ಫಂಡ್ ಅಂತ ರಚನೆ ಇಟ್ಟಿರ್ತೇವೆ. ಅದರಲ್ಲಿ 5 ವರ್ಷಗಳಿಗೆ ಫಂಡ್ ಅದಕ್ಕೆ ಮೂಲಭೂತವಾಗಿ ಆಗಿರುವುದಿಲ್ಲ. ಆಗದಿದ್ದಾಗ ಅವರು ನಾವು ಎಂತ ಮಾಡಿದ್ದೇವೆ, ನಮ್ಮ ನಿರ್ದೇಶಕರ ಒಳಗೆ ನಾವು ಒಂದು ಒಪ್ಪಂದಕ್ಕೆ ಬಂದೆವು ನಿರ್ದೇಶಕ ಮಂಡಳಿ. ಯಾಕಂದ್ರೆ ಸಹಕಾರ ಮನೋಭಾವನೆಯಲ್ಲಿ ಸರ್ ನಾವು ಒಂದು ಒಮ್ಮತಕ್ಕೆ, ಒಂದು 7-8 ಜನ ಒಮ್ಮತಕ್ಕೆ ಬಂದೆವು. ಕಟ್ಟಡವನ್ನು ನೋಡಿಕೊಂಡೆವು. ನೋಡಿ, ಒಂದು 22.5 ಲಕ್ಷಕ್ಕೆ ಕಟ್ಟಡಕ್ಕೆ ಮಾತುಕತೆ ಆಯಿತು. ನಾನು ಒಂದು ಮಿನಿ ವಿಧಾನಸೌಧ ಮುಂಭಾಗದಲ್ಲಿ, ಹೇಗೆ ಪ್ರಸ್ತುತ ಮಿನಿ ವಿಧಾನಸೌಧ ಬೀಶೋಡಲಾಗಿದೆ, ಅದರ ಮುಂಭಾಗದಲ್ಲಿ ಪ್ರಥಮ ಮಾಡಿಯಲ್ಲಿ ಒಂದು 560 ಸ್ಕ್ವೇರ್ ಫೀಟ್ನ ಕಟ್ಟಡ ಇದೆ. ನಾವು ಅದನ್ನೊಂದು ಖರೀದಿ ಮಾಡುವ ಸರ್. ಹೇಗೆ ಹೀಗೆ ಮಾಡುವಾಗ ನಾವು ಒಂದು 8 ಜನ ಒಟ್ಟು ಸೇರಿ 1,50,000 ನಿಬಡ್ಡಿಯಲ್ಲಿ, ಬಡ್ಡಿ ಇಲ್ಲದೆ ಹಣವನ್ನು ಸಂಘದಲ್ಲಿ ತೊಡಗಿಸಿಕೊಂಡೆವು. ಅದಕ್ಕೆ ಸದಸ್ಯರು ನಮ್ಮ ಹಣ ತೊಡಗಿಸಿಕೊಂಡರು ಬ್ಯಾಂಕಿನ ಸರ್ಟಿಫಿಕೇಟ್ ಕೊಡ್ತೇವೆ ನಾವು, ಬಡ್ಡಿ ಇಲ್ಲ, ನಿಬಡ್ಡಿ. ಹಾಗೆ ಹಣವನ್ನು ಒಟ್ಟುಗೂಡಿಸಿ ನಮ್ಮ ಬ್ಯಾಂಗ್ಳೂರು ಫೆಡರೇಷನ್ಗೆ ನಾವು ಕಳಿಸಿದ್ದೇವೆ. ಅದನ್ನು ಈ ಸರ್ಟಿಫಿಕೇಟ್ಗಳ ವಿವರಗಳನ್ನು ಮತ್ತು ಹೌದು, ನಾವು ಈ ರೀತಿ ಲಾಭದಲ್ಲಿ ಮಾತ್ರ ನಾವು ಇಟ್ಕೊಂಡು ಮಾಡಿದ್ದೇವೆ. ಮತ್ತೆ ಅದಕ್ಕೆ ಬೇಕಾದ ಧನವನ್ನು ಈ ರೀತಿಯಲ್ಲಿ ಕ್ರೋಢೀಕರಿಸಿದ್ದೇವೆ. ಕಟ್ಟಡ ನಿಧಿಗೆ ಬೇಕಾದ ಮೂಲಧನವನ್ನು ನಾವು ಒಟ್ಟು ಮಾಡಿದ್ದೇವೆ. ಕೂಡಲೇ ಅವರು ಒಪ್ಪಿಗೆ ಕೊಟ್ಟರು. ಹಾಗೆ ನಾವು 5 ವರ್ಷದ ಒಳಗೆ ಸ್ವಂತ ಕಟ್ಟಡಕ್ಕೆ ನಾವು ಬಂದಿದ್ದೇವೆ. ನಿಜವಾಗಿ ಅದು ಕೂಡ ಸಂತೋಷ. ಯಾಕೆಂದ್ರೆ ಸಾಧ್ಯ ಇಲ್ಲ ಸಹಕಾರ ರಂಗದಲ್ಲಿ ಸಹಕಾರ ಎನ್ನುವಂತ ಮಾತಿಗೆ, ಶಬ್ದಕ್ಕೆ ಪೂರಕ ಸಹಕಾರ ಇದರಲ್ಲಿ ಮಾತ್ರ ಅದು ಅಲ್ಲ. ಈಗ ಎಲ್ಲರೂ ನಿಬಡ್ಡಿಯಲ್ಲಿ ಹಣ ಕೊಟ್ಟು ಜಾಗ ಖರೀದಿ ಮಾಡಿ ಕಟ್ಟಡದ ಕೋಣೆಯನ್ನು ಖರೀದಿ ಮಾಡಿದ್ದೌದು. ಹಣ ಕೊಟ್ಟವರಿಗೆ ನಿಬಡ್ಡಿಯಲ್ಲಿ ಅವನಿಗೆ ಹಣವನ್ನು ಕಳೆದ ಮಾಸಭೆಯಲ್ಲಿ ನಾವು ವಾಪಸ್ ಕೊಟ್ಟಿದ್ದೇವೆ. ಎಲ್ರಿಗೂ 17% ಡಿವಿಡೆಂಡ್ ಕೊಟ್ಟಿದ್ದೇವೆ. ಹಣವನ್ನು ಕೂಡ ವಾಪಸ್ ಕೊಟ್ಟಿದ್ದೇವೆ. ಅದು ಕೂಡ ಮಾಡ್ಲಿಕ್ಕೆ ಸಂತೋಷ. ಯಾಕಂದ್ರೆ ನಮ್ಮ ಕಟ್ಟಡ ಸ್ವಂತವಾಯ್ತು, ಈಗ ಸಂಘದ ಆಸ್ತಿ ಆಯ್ತು. ಅದೀಗ ಮೊದಲಿಗೆ ಅದು ಹಣವನ್ನು ಒಟ್ಟು ಮಾಡಿಸಿದ್ವಿ ದಾಖಲೆ ಪ್ರಕಾರ. ಅವರಿಗೆ ಒಪ್ಪಿಗೆ ಬರಬೇಕಿದ್ರೆ ಅಲ್ಲಿ ಧನ ಬೇಕು, ಲಾಭದಲ್ಲಿ ತೆಗೆಯಬಹುದು. ನಾವು ಮೂಲದಲ್ಲಿ ಹಣವನ್ನು ಮುಟ್ಟುವಾಗಿಲ್ಲ. ಅಂದರೆ ಒಟ್ಟಿನಲ್ಲಿ ಸಹಕಾರಿ ಅನ್ನುವಂಥದ್ದು ಸಾಧಾರಣವಾಗಿ ಒಂದು ತಪ್ಪು ಕಲ್ಪನೆ ಇದೆ, ಅಥವಾ ಸಾಧಾರಣವಾಗಿ ಈ ದುರುದ್ದೇಶದಿಂದಲೇ ಕರಾವಳಿ ಜಿಲ್ಲೆಗಳಲ್ಲಿ ಅಂತೂ ಇದು ಮೊಳಹಳ್ಳಿ ಶಿವರಾಯರಂತಹ ಮಹಾನುಭಾವರು ಸಹಕಾರಿ ರಂಗವನ್ನು ಇಲ್ಲಿ ಬಿತ್ತಿ ಬೆಳೆಸಿದಂತಹ ಕ್ಷೇತ್ರ. ಇಲ್ಲಿ ಸಹಕಾರಿ ಕ್ಷೇತ್ರಗಳು ತುಂಬ ಅದ್ಭುತವಾದ ಪ್ರಗತಿಯಲ್ಲಿ ಇವೆ. ಆದರೂ ಸಾಧಾರಣವಾಗಿ ಒಂದು ಮನಸ್ಸು ಇದೆ ಏನಂದರೆ, ಸಹಕಾರಿ ಇರುವುದೇ ಸಹಕಾರವನ್ನು ಮುಳುಗಿಸಿ ತಾನು ಯಾವುದೇ ಕೇಸಿಗೆ ಅಥವಾ ಇನ್ಯಾವುದಕ್ಕಾದರೂ ಸಿಕ್ಕದೆ ತಾನು ಬಹಳ ಅದ್ದೂರಿಯಿಂದ ವೈಯಕ್ತಿಕವಾಗಿ ಜೀವನವನ್ನು ಮೆರೆಸುವುದಕ್ಕೋ ಇತ್ಯಾದಿ ಅಂತ. ಆದರೆ ಈ ಕಲ್ಪನೆಗಳನ್ನು ಸುಳ್ಳಾಗಿಸಿ, ಈ ಯೋಚನೆಗಳು ಅರ್ಥ ಇಲ್ಲದ್ದು ಅನ್ನುವ ಹಾಗೆ ನಿಜವಾದ ಸಹಕಾರವನ್ನು ನೀವೇ ಹೇಳಿದ ಹಾಗೆ ಎಲ್ಲ ಅರ್ಥದಲ್ಲಿ ಇದನ್ನು ಬೆಳೆಸಿದ, ಇನ್ನು ಅಭ್ಯುದಯದಲ್ಲಿ ಸಾಗ್ತಾ ಇರುವಂತಹ ನಿಮ್ಮ ಅದ್ಭುತವಾದಂತಹ ಈ ಸಹಕಾರದ ಆರ್ಥಿಕ ವ್ಯವಸ್ಥೆಗೆ ಮತ್ತಷ್ಟು ಪ್ರಗತಿಯನ್ನು ಅದರಲ್ಲಿ ಕೂಡ ನಮಗೆ ಒಂದು ನಾವು ಸಲಹೆಗಾರ ಅಂತಿದ್ರು, ಉಗ್ಗಪ್ಪ ಶೆಟ್ಟಿ ಅಂತ ಹೇಳುವರು, SCC ಬ್ಯಾಂಕಿನ DGM ಆಗಿ ನಿವೃತ್ತಿ ಆಗಿದ್ರು. ಮತ್ತೊಂದು ವಿ ಪ್ರಭಾಕರ್ ಬೈ, ಅವರನ್ನು ಇಟ್ಕೊಂಡು ಅವರ ಸಲಹೆಯ ಮುಖಾಂತರ ನಾವು ಎಲ್ಲವನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಅದು ಪೂರಕವಾಯಿತು.
ಅನುಭವ ಇದ್ದದ್ರಿಂದ ಅನುಭವಿಗಳ ಸಹಕಾರ, ನಿರ್ದೇಶಕರ ಬೆಂಬಲ, ದಾನಿಗಳ ಸಹಕಾರ, ಸದಸ್ಯರ ಒಂದು ವಿಶೇಷವಾದಂತಹ ಒತ್ತಾಸೆ ಎಲ್ಲ ಒಟ್ಟು ಸೇರಿ ಅಂದ್ರೆ ಒಂದು ಯಶಸ್ಸಿನಲ್ಲಿ ಸಹಕಾರ ಹೇಗೆ ಮುನ್ನಡಿಬಹುದು ಅನ್ನುವುದಕ್ಕೆ ನಿಮ್ಮ ಬ್ಯಾಂಕ್ ಅಂತ ಬಹಳ ಸಂತೋಷದಲ್ಲಿ ಆಗಲಿ, ಅದು ಅಭಿವೃದ್ಧಿ ಆಗಲಿ. ಒಟ್ಟರ್ಥದಲ್ಲಿ ಈ ಸಹಕಾರದ ಮನೋಭಾವ ಜಿಲ್ಲೆಯ ಸದಸ್ಯರ ಮೂಲಕ ಹೇಗೆ ಬೆಳಗಬಹುದು, ಬೆಳೀತದೆ ಅನ್ನುವುದಕ್ಕೆ ಒಂದು ದೃಷ್ಟಾಂತವನ್ನಾಗಿ ಸವಿತಾ ಸಮಾಜ ಎದುರು ನಿಂತಿದೆ ಅಂತ ಬಹಳ ಸಂತೋಷದಲ್ಲಿ ಹೇಳ್ಬೋದೆ. ಇನ್ನೊಂದು ಬಹುಮುಖ್ಯವಾದಂತಹ ನಿಮ್ಮ ಕೃಷಿಯ ವಿಭಾಗ ಇದೆಲ್ಲದಕ್ಕಿಂತ ಭಿನ್ನವಾದದ್ದು, ಅದು ಮಾಧ್ಯಮ. ವಂಶ ಅನ್ನುವ ಪತ್ರಿಕೆ ಬಹುಶಃ 2008ರಲ್ಲಿ ಪ್ರಾರಂಭ ಮಾಡಿದ್ರಿ. ಮಾಡಿದ ಮೇಲೆ ಎಷ್ಟೋ ಹೋರಾಟದ ವಿಷಯಗಳಿಗೆ ನಿಮ್ಮ ಪತ್ರಿಕೆ ವಾಣಿ ಆಗಬೇಕಾಯಿತು, ಬೆನ್ನೆಲುಬಾಗಿ ನಿಲ್ಲಬೇಕಾಯಿತು. ಎಷ್ಟೋ ಸಂದರ್ಭಗಳಲ್ಲಿ ನೀವೇ ಆದರ್ಶವನ್ನು ಹೇಳಿದ ಕಾರಣಕ್ಕಾಗಿ ಹೋರಾಟಕ್ಕೆ ಧುಮುಕುವಂತಹ ಪರಿಸ್ಥಿತಿಗಳು ಕೂಡ ಬಂದವು. ಇನ್ನೇನು ದಶಮಾನೋತ್ಸವದ ಸಂಭ್ರಮದಲ್ಲಿ ನಿಮ್ಮ ಪತ್ರಿಕೆ ಇದೆ. ನಿಮಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಾಕ್ಷಿಕವಾಗಿ ನಡೆಸ್ತಾ ಇದ್ರಿ, ಒಂದು ತಿಂಗಳಿಗೆ 2 ಸಲ, 15 ದಿವಸಕ್ಕೆ ತಿಂಗಳಿಗೆ 2 ಸಲ ಬರುವ ಸಾಧಾರಣ ನಮ್ಮ ದಿನಪತ್ರಿಕೆಗಳದ್ದೇ ಸೈಜ್ನಲ್ಲಿ 6 ಪುಟಗಳ ಪತ್ರಿಕೆ. ಬಹಳ ಸವಾಲಿನ ಕೆಲಸ. 15 ದಿನಗಳಲ್ಲಿ ಒಮ್ಮೆ ಇಂತಹ ಪತ್ರಿಕೆಯನ್ನು ತರುವಂಥದ್ದು. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಪತ್ರಿಕಾ ರಂಗಕ್ಕೆ ನೀವು ಬಂದ ಬಗ್ಗೆ, ಅದನ್ನು ಉಳಿಸಿದ ಬಗ್ಗೆ, ಬೆಳೆಸಿಕೊಂಡು ಹೋಗ್ತಾ ಇರುವ ಬಗ್ಗೆ ನಿಮ್ಮ ಅನುಭವ. ಯಾಕೆಂತ ಹೇಳಿದ್ರೆ ಪತ್ರಿಕೆ ಅಂತ ಹೇಳಿದ್ರೆ ಹೋರಾಟ ಅಂತ ಹೇಳಿ ಅನಿಸಬಹುದು. ಕೆಲವರು ಪತ್ರಿಕೆಯನ್ನು ಹೇಳಿದ ಕೂಡಲೇ ಕಾಸು ಅನ್ಪುಣಿ, ಬ್ಲ್ಯಾಕ್ ಮೇಲ್ ಅಂತೇಳಿ ತಪ್ಪು ಭಾವನೆ ಇದೆ. ಅದಕ್ಕೆ ನಿಜವಾಗಿ ನಾವು ಅಪವಾದ ಅದನ್ನು ನಾವು ತಾರಿಸಿ ಯಾಕೆ ನನ್ನ ಜೊತೆಗೆ ಫಾರೂಕ್ ಬಂಟ್ವಾಳ ಅಂತ ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡುವವರಿದ್ದಾರೆ. ಅವರು ಒಂದು ಚೌಕಟ್ಟಿನ ಒಳಗೆ, ಯಾಕೆ ನಮ್ಮದೇ ಒಂದು ಆದರ್ಶ ಇದೆ, ನಾವು ಈ ರೀತಿಯಲ್ಲಿ ಪತ್ರಿಕೆ ನಾವು ಮಾಡಬೇಕು, ಆ ಹಾಕಿಕೊಟ್ಟ ಚೌಕಟ್ಟಿನ ಒಳಗೆ ಪತ್ರಿಕೆಯನ್ನು ನಡೆಸಿದ್ದೇವೆ. ಅದು ಒಂದು ಚಳುವಳಿಯ ರೂಪದಲ್ಲಿ ಪತ್ರಿಕೆಯನ್ನು ತರುವಂಥದ್ದು, ಜನಗಳಿಗೆ ಸುದ್ದಿ ಮುಟ್ಟಿಸುವಂಥದ್ದು. ನಾವು ಖಾಲಿ ಮಾಹಿತಿಯನ್ನು ಸೇವಿಸುವಂಥದ್ದಲ್ಲ, ಚಳುವಳಿಯ ರೂಪದಲ್ಲಿ ಪತ್ರಿಕೆಯನ್ನು ಬರ್ತಂದಿದ್ದೇವೆ. ಬಂಟ್ವಾಳ ನೀವು ಖಂಡಿತವಾಗಿ ಕೇಳ್ಬೋದು, ಬಂಟ್ವಾಳಲ್ಲಿ ವಂಶ ಪತ್ರಿಕೆ ಒಂದು ಚಳುವಳಿ. ಯಾಕೆಂದ್ರೆ ಅದರ ಹೆಸರು ಇಟ್ಕೊಂಡು ಕೂಡ ಏನು ವಂಶ ಅಂತ ಇಟ್ರಿ, ಅದು ಪತ್ರಿಕೆ ಪ್ರಾರಂಭ ಮಾಡುವ ಒಂದು ಇದು ಬಂದಾಗ, ಹೊಸ ಪತ್ರಿಕೆ ಅಪ್ಲೈ ಮಾಡಿದಾಗ ಒಂದು 6 ತಿಂಗಳಿಂದ 8 ತಿಂಗಳು ಸಮಯ ಬೇಕಾಗ್ತದೆ, ಇಲ್ಲಿ ಡೆಲ್ಲಿಗೆ ಹೋಗ್ಬೇಕು ಎನ್ನುವಂತ ಇದು. ಮತ್ತು ಆಗ ಒಂದು ಪತ್ರಿಕೆ ರನ್ನಿಂಗ್ ಇದ್ದ ಪತ್ರಿಕೆ ತಟಸ್ಥವಾಗಿ ನಿಂತು ಒಂದು ಇದಿತ್ತು, ಟೈಟಲ್ ಇತ್ತು, ಯಾದವ್ ಅಗ್ರಬೈಲ್ ಎನ್ನುವಂತ ಅವರ ಕೈಯಲ್ಲಿ. ಆಗ ಅವರತ್ರ ಒಂದು ಮಾತಾಡಿ ಅವರ ಪತ್ರಿಕೆ ಹೆಸರು ವಂಶ ಅಂತೇಳಿ ಆ ಟೈಟಲ್ ಅನ್ನು ನಾವು ಪರ್ಚೇಸ್ ಮಾಡಿ ನಮ್ಮ ಹೆಸರಿಗೆ ತೆಗೆದುಕೊಂಡು ನಾವು ಪತ್ರಿಕೆಯನ್ನು ಒಂದು ಕೂಡಲೇ ಮಾಡುವ ಅಂತ ಹೇಳುವಂಥದ್ದು, ಸಮಯ ಇದು ಮಾಡುದು ಬೇಡ, ಕೂಡಲೇ ಮಾಡುವ ಅಂತ ಹೇಳುವಂಥದ್ರಲ್ಲಿ ಪತ್ರಿಕೆ ತಂದೆವು. ಅದೊಂದು ಚಳುವಳಿಯಾಗಿ, ಯಾಕೆಂದ್ರೆ ಅದು ಖಂಡಿತ ಹೇಳಲಿಕ್ಕೆ ಹೆಮ್ಮೆ ಪಡ್ತು. ನನ್ನನ್ನು ಈ ಎತ್ತರಕ್ಕೆ ಈಗ ನೀವಿಲ್ಲಿ ಬಂದು ಕರೆಸಿ ಮಾತಾಡಿದ್ರು ಕೂಡ ಪ್ರಧಾನ ಭೂಮಿಕೆ ಪತ್ರಿಕೆ ಅಂತ ಹೇಳ್ಬೋದು. ಯಾವುದಾದ್ರೂ ಘಟನೆ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಪತ್ರಿಕೆ ತತ್ವಕ್ಕಾಗಿ ಹೋರಾಡಿದ್ದು, ತತ್ವಕ್ಕಾಗಿ ನಮ್ಮ ಎದುರು ನಮ್ಮತನ, ನೀವೇ ಹೇಳಿದ ಹಾಗೆ ಪತ್ರಿಕೆಗೊಂದು ಚೌಕಟ್ಟು ಇರ್ತದೆ, ಒಂದು ಆದರ್ಶ ಇರ್ತದೆ. ಈ ಆದರ್ಶಕ್ಕೆ ಬದ್ಧವಾಗಿ ಪತ್ರಿಕೆ ನಡೀತದೆ. ಪತ್ರಿಕೆಯಲ್ಲಿ ಪ್ರಕಟ ಆದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬದ್ಧತೆ. ತುಂಬಾ ಘಟನೆಗಳಿದೆ ಪತ್ರಿಕೆಯ ಬಗ್ಗೆ ಹೇಳುವುದಾದ್ರೆ. ತುಂಬಾ ಕೈ ಅನುಭವ ಇದೆ, ತುಂಬಾ ಸಿಹಿ ಅನುಭವ ಇದೆ. ಅದರಲ್ಲಿ ನನ್ನ ಮನೆಯ ಒಳಗೆ ಕೂಡ ಪತ್ರಿಕೆಯ ವಿಚಾರವನ್ನು ತಳುಕು ಹಾಕಿದ ಘಟನೆಗಳು ಇದೆ. ನನ್ನ ಮನೆಯ ಒಳಗೆ ಕೂಡ ಬೆದರಿಕೆಗಳು, ಒತ್ತಡಗಳು, ಮಾನಸಿಕ ಜಂಜಾಟ ಎಲ್ಲವನ್ನು ಆ ಪತ್ರಿಕೆ ತಂದುಕೊಟ್ಟಿದೆ. ಅದು ನಾನು ಎಲ್ಲಿ ಕೂಡ ಅಂಜಲಿಲ್ಲ. ಆದರೆ ಒಂದು ಘಟನೆ ನನ್ನನ್ನು ಇವತ್ತಿಗೆ ಕೂಡ ಅದು ಕಾಡ್ತಾ ಇದೆ. ನಿಜವಾಗಿ ಅದ್ರಲ್ಲಿ ನನಗೇನು ಬೇಸರ ಇಲ್ಲ. ನನ್ನ ಹೇಳಿದಾಗೆ ನಿಂದಕರು ನನಗೆ ಬೇಕೇ ಬೇಕು. ಆ ರೀತಿಯಲ್ಲಿ ಒಂದು ಕಂಚಿನಡಕ ಪದವು ಎನ್ನುವ ಈಗ ಕೂಡ ಆ ಸಮಸ್ಯೆ ಮುಗಿಲಿಲ್ಲ. ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಕಂಚಿನಡಕ ಪದವು ಎನ್ನುವ ಜಾಗದಲ್ಲಿ ಒಂದು ತ್ಯಾಜ್ಯ ಸಂಸ್ಕರಣಾ ಘಟಕ ಎನ್ನುವ ಬಗ್ಗೆ ಒಂದು ಪುರಸಭೆಯವರು ಭೂಮಿಯನ್ನು ವಶಪಡಿಸಿಕೊಂಡ್ರು, ಒಂದು ಸಜಿಪ ಎನ್ನುವ ಪ್ರದೇಶದಲ್ಲಿ. ಅದರಲ್ಲಿ ಸಮಸ್ಯೆ ಒಂದು ಉದ್ಭವ ಆಯಿತು. ಆ ಸಮಸ್ಯೆಗೆ ಸಂಬಂಧಪಟ್ಟ ನಾವೊಂದು ವರದಿಯನ್ನು ಪ್ರಕಟಪಡಿಸಿದ್ದೆವು. ವರದಿ ಪ್ರಕಟಪಡಿಸುವಾಗ ಅಲ್ಲಿ ಪುರಸಭೆಗೆ ಸ್ವಲ್ಪ ನನಗೆ ಒತ್ತಡ ಬಂತು. ವರದಿ ಪ್ರಕಟಪಡಿಸಿದರೆ ಬಲ್ಲಿ ಅಂತ ಆ ಟೈಪಲ್ಲಿ ಜಾಗ್ರತೆ ಅನ್ಪೋಡಿರಂತೆ. ನಾನು ಹೇಳಿದೆ, ಜನಗಳ ಪರವಾಗಿ ನಾವು ಮಾತಾಡಿದ್ದು, ವ್ಯಕ್ತಿಯ ಪರವಾಗಿ ಅಲ್ಲ, ಯಾವ ರಾಜಕೀಯ ಪಕ್ಷದ ವಿರುದ್ಧವಾಗಿ ಕೂಡ ಅಲ್ಲ. ಯಾಕೆ ನಮ್ಗೆ ಎಲ್ಲರೂ ಬೇಕು, ಎಲ್ಲ ಪಕ್ಷದವರು, ಎಲ್ಲ ಸಿದ್ಧಾಂತ ನಾವು ಒಪ್ಕೊಳ್ಳುವವರು ನಾವು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸ್ವಲ್ಪ ಒತ್ತಡಗಳು ಬಂದಾಗ ನಾನು ಅದನ್ನು
ಪಾಸಿಟಿವ್ ಆಗಿ ತೆಗೆದುಕೊಂಡೆ, ಒಂದು ಹೋರಾಟ ರೂಪ ತೆಗೆದುಕೊಂಡೆ. ಅದು ಹೋರಾಟದ ರೂಪ ಹೋಯ್ತು. 1 ವರ್ಷ ನಂತರ ಅದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಆಗ ನಮ್ಮ ದಿನೇಶ್ ಭಂಡಾರಿ ಅವರು ನನ್ನ ಸಮುದಾಯದವರೇ, ನಾನು ಅವರ ಅಂಗಡಿಯಲ್ಲಿ ಹೇಳಿದಾಗೆ ಈಗ 1 ವರ್ಷವರೆಗೆ ಕೆಲಸ ಮಾಡಿದವರು ತಂದೆಯವರ ಜೊತೆ. ಆಗ ಇವರು ಸಣ್ಣದು ಇರ್ಬೋದು. ಆಗ ಇವರು ಹೇಳಿದ್ರು, ಚುನಾವಣೆ ಪ್ರಕಟವಾಯಿತು, ಪುರಸಭೆ ಅಧ್ಯಕ್ಷರಿವರು. ಆಗ ನನಗೆ ಒಂದು ಚಾಲೆಂಜ್ ತೆಗೆದುಕೊಳ್ಬೇಕೆನ್ನುವಂಥ ಒಂದು ಹಠ ಅಥವಾ ಏನೋ ಒಂದು ನನಗೆ ಇದಾಯಿತು, ತೀರ್ಮಾನಕ್ಕೆ ಬಂದೆನು. ತಮ್ಮನ ಹತ್ರ ಹೇಳಿದೆ, ನೀನು ಚುನಾವಣೆ ನಿಲ್ಬಹುದಾ ಅಂತ. ಅದು ಕೂಡ ರಾಜಕೀಯ ಪಕ್ಷದ ಇದರಲ್ಲಿ ಅಡಿಯಲ್ಲಿ ಅಲ್ಲ, ಪಕ್ಷೇತರನಾಗಿ ನಿಲ್ಬೇಕು ನೀನು. ಅವ ಒಪ್ಪಿಕೊಂಡ. ಅವ ಒಂದು ರಿಯಲ್ ಎಸ್ಟೇಟ್ ಮಾಡ್ತಿದ್ದ, ಒಪ್ಪಿಕೊಂಡ. ಹಾಗೆ ಅವನನ್ನು ದಿನೇಶ್ ಭಂಡಾರಿ ಎದುರೇ ಪಕ್ಷೇತರನಾಗಿ ಸ್ಪರ್ಧೆಗೆ ನಿಲ್ಲಿಸಿದೆ ನಾನು. ಪುರಸಭೆ ಅಧ್ಯಕ್ಷರಾಗಿ ಪುರಸಭೆ ಆಡಳಿತ ಇದ್ದೆ. ಆ ಸಂದರ್ಭದಲ್ಲಿ ನಿಜವಾಗಿ ಅದು ಮರೆಯಲಾಗದ ಘಟನೆ, ಅದು ಜೀವನ ಪರ್ಯಂತ ಮರೆಯಲಾಗದೆ. ಯಾಕಂದರೆ ಅವರನ್ನು ನಾನು ಒಳ್ಳೆಯ ಸ್ವೀಕಾರ ಮಾಡ್ತೇನೆ. ಆ ಚುನಾವಣೆಯಲ್ಲಿ ಒಳ್ಳೆ ರೀತಿಯ ಫಲಿತಾಂಶ ಬಂದಿದೆ. ನನ್ನ ತಮ್ಮ ಪಕ್ಷೇತರ ವಿಜಯಿಯಾದ, ಒಂದು ಪಕ್ಷೇತರ ವಿಜಯಿಯಾದ. ಇವರ ಆಡಳಿತದ ಒಂದು ನಾಯಕತ್ವ ಅಲ್ಲಿ ಸೋತಿತ್ತು. ನಾನು ಯಾವುದೇ ಪಕ್ಷವನ್ನು ಇದು ಮಾಡಲಿಲ್ಲ, ಅವರ ನಾಯಕತ್ವಕ್ಕೆ ಸೋಲಾಯಿತು ಅಲ್ಲಿ. ಬದಲಿ ಒಟ್ಟು ಇಲ್ಲಿ ಕಂಚಿನಡಕಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ವಂಶ ಪತ್ರಿಕೆ ಏನು ನಿಲುವನ್ನು ತೆಗೆದುಕೊಂಡಿತ್ತು, ಅದಕ್ಕೆ ಸತ್ಯಾಂಶದ ಜನ ಬೆಂಬಲ ಅನ್ನುವುದನ್ನು ಆ ಚುನಾವಣೆ ನಿರೂಪಿಸಿತು. ಇದು ಎಷ್ಟೋ ಸಲ ಪತ್ರಿಕೆಯ ಸಂಪಾದಕನಾಗಿದ್ದವ ಅಥವಾ ಪತ್ರಿಕೆಯ ಜವಾಬ್ದಾರಿಯುತ ವರದಿಗಾರನಾಗಿದ್ದವ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯವನ್ನು ಪ್ರತಿಪಾದಿಸಿದಾಗ, ಒಂದು ವಿಷಯವನ್ನು ತನ್ನದಾಗಿ ಪರಿವರ್ತಿಸಿಕೊಳ್ಳದೆ ಸಾಕ್ಷಿಯ ದೃಷ್ಟಿಯಿಂದ ನಿಂತು ನೋಡುವಾಗ ಸಮಾಜದ ಎದುರು ಆ ಸತ್ಯವನ್ನು ತೆರೆದಿಡುವ ಕೆಲಸವನ್ನು ಮಾಡುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂಥದ್ದು. ಪತ್ರಿಕಾ ಧರ್ಮ, ಪತ್ರಿಕಾ ವೃತ್ತಿ, ಪತ್ರಿಕಾ ಉದ್ಯಮ ಇದೆಲ್ಲ ಬಹಳ ದೊಡ್ಡ ಹೆಚ್ಚು ಚರ್ಚೆಗೆ ಒಳಪಡಬೇಕಾದಂತಹ ವಿಷಯಗಳು. ಅದನ್ನು ಮೀರಿ ಕೂಡ ಈ ಚಿಂತನೆ ನಡೆದಿದೆ, ಹರಿದಿದೆ. ಒಟ್ಟಿನಲ್ಲಿ ನಿಮ್ಮದಾದಂತಹ ಸದಾಶಯದ ಹಠ, ಕಂಚಿನಡಕದ ಊರಿನ ಜನರ ಅಭಿಪ್ರಾಯ ಏನಿದೆ ಅದನ್ನು ಧ್ವನಿಸಿದ ಕಾರಣಕ್ಕೆ ನಿಮಗೆ ವ್ಯಾವಹಾರಿಕವಾಗಿ ಸಿಕ್ಕಂತಹ ಜಯ ನಿಮ್ಮ ನಿಲುವಿಗೆ ಮತ್ತಷ್ಟು ಬೆಂಬಲ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೇನೆ. ಇದರ ನಂತರದ ಭಾಗದಲ್ಲಿಯೂ ಕೂಡ ಸಾಹಿತ್ಯಿಕವಾಗಿ, ಕೌಟುಂಬಿಕವಾಗಿ, ಸಾಮುದಾಯಿಕವಾಗಿ ನಿಮ್ಮ ಚಟುವಟಿಕೆಗಳು ಬಹಳಷ್ಟು ಇವೆ. ಸಾಹಿತ್ಯ ಪ್ರೀತಿಯನ್ನು ಬೆಳೆಸಿಕೊಂಡವರು, ಅದಕ್ಕಾಗಿ ಒಂದಷ್ಟು ಆಚರಣೆಗಳನ್ನು, ಉತ್ಸವಗಳನ್ನು ಮಾಡಿದವರು. ಈ ಸಂಭ್ರಮದ ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳುವ ಮೊದಲು ವಿರಾಮ ತೆಗೆದುಕೊಳ್ಳುವ ಸಮಯ. ವಿಶ್ವನಾಥ್ ಬಂಟ್ವಾಳ ಅವರ ಸಾಧನೆಗಳು ಇಷ್ಟಕ್ಕೆ ಮುಗಿಯಿತು ಅಂದುಕೊಳ್ಬೇಡಿ. ಅವರ ಅಭಿವೃದ್ಧಿ ಹೊಂದಿದ ಎಲ್ಲ ವಿಚಾರಗಳ ಚಿತ್ರಣ ಮತ್ತು ಕೌಟುಂಬಿಕವಾಗಿ ಅವರ ಬದ್ಧತೆ, ಪ್ರೇಮ ಹೇಗಿದೆ ಅನ್ನೋದನ್ನು ನೋಡೋಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಸೆಲೆಬ್ರಿಟಿ ಟಾಕ್ ಕಾರ್ಯಕ್ರಮ. ವಿಶ್ವನಾಥ್ ಬಂಟ್ವಾಳ್ ಅವರ ಜೊತೆಗೆ ಬನ್ನಿ, ಅವರನ್ನೇ ಕೇಳೋಣ. ಅವರ ಈ ಸಾಧನೆಗಳ ಹಿಂದಿರುವ ಸೂತ್ರ ಏನು ಅಂತ. ಸಾಹಿತ್ಯದ ಬಗೆಗೆ ವಿಶೇಷ ಪ್ರೀತಿಯನ್ನು ತನ್ನದೇ ಪ್ರದೇಶದ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರಂತಹ ಹಿರಿಯ ಸಾಹಿತಿಯನ್ನು ಅದಕ್ಕಿಂತಲೂ ಮೊದಲೇ ಅವರ ಚಟುವಟಿಕೆಯನ್ನು ಮಾಡುವುದಕ್ಕಿಂತಲೂ ಮೊದಲೇ ಒಂದು ಸಾಹಿತ್ಯ ಸಂಭ್ರಮದ ಜಾತ್ರೆಯನ್ನು ಕೂಡ ಆಚರಿಸಿದರು. ಹೇಗೆ ಈ ಸಾಹಿತ್ಯದ ಪ್ರೀತಿ, ಏನೆಲ್ಲ ಮಾಡಿದರು ಇದಕ್ಕಾಗಿ? ಪಂಜ ಮಂಗೇಶರಾಯರು ಎನ್ನುವಂಥ ಒಂದು ಹೆಸರು. ನಿಜವಾಗಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯದ ಕುರಿತಂತೆ ಅದ್ಭುತವಾದಂತಹ ಕವಿಶಿಷ್ಯ, ಸಣ್ಣ ಕಥೆಗಳ ಜನಕ. ಅವರು ನಮ್ಮ ಬಂಟ್ವಾಳದವರು ಅಂತ ಹೇಳಲಿಕ್ಕೆ ಖಂಡಿತ ಹೆಮ್ಮೆ. ಅವರ ಸ್ವಂತ ಸ್ಥಳ, ಸ್ವಂತ ಜಮೀನನ್ನು ಸರಕಾರಕ್ಕೆ ದಾನ ಮಾಡಿದವರು. ಅವರ ಹೆಸರಲ್ಲಿ 1974ರಲ್ಲಿ ಏರಿಯಾ ಲಕ್ಷ್ಮಣ ಆಳ್ವರು ಅವರ ಶತಮಾನೋತ್ಸವವನ್ನು ಆಚರಣೆ ಮಾಡಿದರು. ಅಂಥವರ ಊರಲ್ಲಿ ನಾವು ಹುಟ್ಟಿ ಬೆಳೆದದ್ದೇ ಒಂದು ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು. ಡಿ ವೀರೇಂದ್ರ ಹೆಗ್ಡೆ ಅವರಾಗಿರು, ಧರ್ಮಸ್ಥಳ ಧರ್ಮಾಧಿಕಾರಿಯವರು, ಅವರು ಕೂಡ ಬಂಟ್ವಾಳದವರೇ. ಅವರು ಎಲ್ಲವನ್ನು ಒಂದಕ್ಕೊಂದು ನಾವು, ಯಾಕಂದರೆ ಈಗ ಎಮ್ ಎನ್ ರಾಜೇಂದ್ರ ಕುಮಾರ್ ಇರ್ಬೋದು ಸಹಕಾರಿ, ಅವರು ಕೂಡ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಒಟ್ಟಿದವರು. ಮೊಳಲಿ ಶಿವರಾಯರ ಹೆಸರಿನಡಿಯಲ್ಲಿ ಅವರು ಅವರದ್ದು ಛಾಪ್ ಒತ್ತಿದ್ದಾರೆ. ಅದರೊಟ್ಟಿಗೆ ನಮ್ಮ ಏರ ಲಕ್ಷ್ಮಣ ಆಳ್ವರು
ಪಂಚಮಂಗೇಶ್ವರ ಹೆಸರಿನ ಅಡಿಯಲ್ಲಿ ಅವರ ಶಿಲಾಫಲಕ ಇದೆ. ಶತಮಾನೋತ್ಸವದ ನೆನಪಿಗಾಗಿ 1974ರಲ್ಲಿ ಅವರ ಪುರಸಭೆಯ ಮುಂಭಾಗ, ಈಗ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆ ಇದೆ, ಅದು ಸ್ವಂತ ಜಮೀನು ಯಾರ್ದು, ಪಂಚಮಂಗೇಶ್ವರ ಯಾರ್ದು, ಅಲ್ಲಿ ಒಂದು ಶಿಲಾಫಲಕ ಮಾತ್ರ ಅವರ ಹೆಸರಲ್ಲಿದೆ. ಅದಕ್ಕಾಗಿ ನಾವೊಂದು ಪಂಜೆ ಸ್ಮಾರಕ ಸಮಿತಿ ಅಂತ ಒಂದು ಮಾಡಿದೆವು. ಅದರ ಮುಖಾಂತರ ಒಂದು ಸಾಹಿತ್ಯಿಕ ಒಂದು ಒಕ್ಕೂಟ, ಸಾಹಿತ್ಯಿಕ ಚಳವಳಿ. ಯಾಕೆಂದರೆ ಸಜ್ಜನರ ಸಹವಾಸ, ನಮಗೆ ಒಂದು ಸ್ವಸ್ಥ ಸಮಾಜದಲ್ಲಿ ಸಜ್ಜನರ ಸಹವಾಸ, ಆರೋಗ್ಯವಂತ ಮನಸ್ಸುಗಳು ನಮ್ಮ ಜೊತೆ ಇದ್ದು, ನಮ್ಮ ಸುತ್ತಮುತ್ತಲು ಎಲ್ಲರೂ, ಯಾಕೆಂದರೆ ನಮ್ಮ ಸುಂದರ ಬಳಕೆದಾರರ ವೇದಿಕೆಯವರು, ಮಹಾಬಲೇಶ್ವರ ಹೆಬ್ಬಾರ್ ಇದ್ದಾರೆ, ಏರಿಯರ್ ಅಂತವರಿದ್ದಾರೆ, ತುಂಬ ಸಾಹಿತ್ಯಿಕ ಒಡನಾಡಿಗಳು, ಅಜಕಲ ಗಿರೀಶ್ ಭಟ್ರು, ನಮ್ಮ ತುಂಬ ಜನ ನಮ್ಮ ಒಟ್ಟಿಗಿದ್ದಾರೆ. ಅವರೆಲ್ಲರ ಒಡನಾಟದಿಂದಾಗಿ ಸಾಹಿತ್ಯಿಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಬಂಟ್ವಾಳದಲ್ಲಿ ಸಾಧ್ಯ ಆಯಿತು. ಹಾಗೆ ಅವರು ಏರಿಯಾದವರು ಪಂಜೆಯವರ ಹೆಸರಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದ ಮುಂದುವರೆದ ಭಾಗವಾಗಿ ಅವರ ಹೆಸರಲ್ಲಿ ಏನಾದರೂ ಸ್ಮಾರಕವನ್ನು ಮಾಡಬೇಕು ಬಂಟ್ವಾಳದಲ್ಲಿ ಎನ್ನುವಂಥ ಒಂದು ಹೋರಾಟಕ್ಕೆ ನಾವು ಇಳಿದೆವು. ಅದು ಈಗಾಗಲೇ ಬಂಟ್ವಾಳದಲ್ಲಿ 1 ಎಕರೆಯ ಜಾಗ ಮೀಸಲಿಟ್ಟಿದ್ದಾರೆ. 5 ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅದಕ್ಕೆ ಒಂದು ಹಂತದಲ್ಲಿ ತಯಾರಿ ಕೂಡ ಆಗಿದೆ. ಅಂದ್ರೆ ಸಾಹಿತ್ಯಿಕವಾಗಿ ಒಂದು ಮೂಲಭೂತವಾದ ಆಶಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಶಯ, ನಿಮ್ಮ ಸಂಕಲ್ಪ ಈಡೇರುವ ಹೊಸ್ತಿಲಲ್ಲಿದೆ. ಖಂಡಿತ ಆಗಲಿ, ಅದರಲ್ಲಿ ಜಯ. ಸಂತೋಷ. 2012ರಲ್ಲಿ ಏನೋ ದಿನಪೂರ್ತಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡಿದವರು ನೀವು. ನಾವು ಮೋಹನ ಆಳ್ವರು ಸಾಹಿತ್ಯ ಲೋಕದ ರೂವಾರಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಒಂದು ಮೂಡಬಿದ್ರೆಯನ್ನು ಸಾಹಿತ್ಯಿಕ ನಗರ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಬಂಟ್ವಾಳದಲ್ಲಿ 2017ರಲ್ಲಿ ನಮ್ಮೂರ ಹಬ್ಬ ಜನಸಿರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆವು. ಬೆಳಿಗ್ಗೆಯಿಂದ ಸಂಜೆಯವರೆಗೆ, ಸಂಜೆ ರಾತ್ರಿ 10 ಗಂಟೆವರೆಗೆ ಆಗಿದೆ. ಒಂದು 3-4 ಗೋಷ್ಠಿಗಳು, ಜನಗಳಿಗೆ ಬೇಕಾಗುವ ವಿಚಾರಗಳ ಬಗ್ಗೆ. ಬಳುವಾರು ಮೊಹಮ್ಮದ್ ಕುಂಜಿ ಕೂಡ ಬಂದಿದ್ದರು, ಅದೊಂದು ವಿಷಯದ ಬಗ್ಗೆ ಮಾತಾಡಿ ಕೂಡ ಹೋಗಿದ್ರು ಅವರು. ಹಾಗೆ ಏರಿಯ ಲಕ್ಷ್ಮಣ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ದೆವು. ಕಳೆದ 2017ರಲ್ಲಿ ಪಂಜೆಯವರ ಒಂದು ಕನಸನ್ನು ನಾವು ಒಂದು ಹಂತಕ್ಕೆ ತಂದಿದ್ದ ನೆನಪಿನಲ್ಲಿ, ಯಾಕೆ ಪಂಜೆಯವರ ಹೆಸರಿಗೆ ನಾವು ಏರಿಯಾವನ್ನು ಕಾಣ್ತಿದ್ದೇವೆ. ಈಗ ಪಂಜೆಯವರು ಹೇಗೆ ಬಂಟ್ವಾಳದವರು ಇದ್ರು, ಕವಿಶಿಷ ಅವರ ರೂಪದಲ್ಲಿ ನಾವು ಹಿರಿಯ ಸಾಹಿತ್ಯವರು ಏರಿಯಾವನ್ನು 92 ವರ್ಷ. ಹಾಗೆ ಅವರ ಹೆಸರಲ್ಲಿ ನಾವು ಸಾಧನಾ ಸಂಭ್ರಮ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡೆವು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರು, ನಮ್ಮ ವಿನಯ್ ಹೆಗ್ಡೆ ಅವರು ಬಂದಿದ್ದರು, YMK ಅಬ್ದುಲ್ ಕುಂಜಿ ಬಂದಿದ್ದರು. ಎಲ್ಲ ಘಟನೆಗಳಿಗೆ ಕರೆದು ಒಂದು ಹಬ್ಬದ ವಾತಾವರಣ, ಒಂದು ಸಂತೋಷದಾಯಕ ಒಂದು ಸಾಹಿತ್ಯಿಕ ವಲಯವನ್ನು ನಿರ್ಮಾಣ ಮಾಡಿದ್ದೆವು. ಮುಂದೆ ಏನಿದೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ನಿಮ್ಮ ಖಂಡಿತ ಒಂದು ಮಾಡುವ ಅಂತ ಈಗ ಅವರು ಕೂಡ ಹೇಳ್ತಿದ್ದಾರೆ, ಇನ್ನೊಂದು ಕಾರ್ಯಕ್ರಮ ಮಾಡುವ ಏರಿಯಾರವರ ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ಒಂದು ಕಾರ್ಯಕ್ರಮ ಮಾಡುವ ಆಲೋಚನೆ ಇದ್ದೇವು. ಅದರೊಟ್ಟಿಗೆ ನಾದ ಮಣಿನಾಲ್ಕೂರ್ ಅಂತ ಒಬ್ಬರು ಇದ್ದಾರೆ, ಅವರ ಕತ್ತಲಾಡು ಎನ್ನುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಪುಸ್ತಕ ಮಳಿಗೆ ಒಂದು 2-3 ನನ್ನ ಜ್ಯುವೆಲರಿ ಓಪನ್ ಆಗುವ ಸಮಯದಲ್ಲಿ ಕೂಡ ಪುಸ್ತಕ ಮಾರಾಟ, ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂಥ ಒಂದು ಇದನ್ನು ಮಾಡ್ಕೊಂಡಿದ್ದೇನೆ ನಾನು. ಜ್ಯುವೆಲರಿ ಅಂತ ನೀವು ಹೇಳಿದ ತಕ್ಷಣ ನೆನಪಾಯಿತು. ಇಷ್ಟೆಲ್ಲ ಮಾಡಿದ ಮನುಷ್ಯ ತನ್ನದೇ ಒಂದು ಸ್ವಂತ ಜ್ಯುವೆಲರಿ ಶಾಪನ್ನು ಇಟ್ಕೊಳ್ಳೋದು, ಫೋಟೋಗ್ರಫಿ ಸ್ಟುಡಿಯೋ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಈ ಛಾಯಾಚಿತ್ರ ಗ್ರಾಹಕರ ಸಂಘದ ಸದಸ್ಯತನ, ಅದರ ಜವಾಬ್ದಾರಿ, ಅದಕ್ಕೊಂದು ಬಂಟ್ವಾಳದಲ್ಲಿ ಒಂದು ಕಲ್ಪನೆಗಳನ್ನು ಕೊಡ್ತಾ ಒಂದು ಚಿನ್ನದ ಅಂಗಡಿ, ಅದು ಎಲ್ಲಿಯ ಸೆಲೂನು, ಎಲ್ಲಿಯ ಚಿನ್ನದ ಅಂಗಡಿ, ಎಲ್ಲಿಯ ಸಹಕಾರಿ ಕ್ಷೇತ್ರದ ಆರ್ಥಿಕ ಸಂಸ್ಥೆ, ಎಲ್ಲಿಯ ಕೃಷಿ, ಎಲ್ಲಿಯ ಆಡು, ಎಲ್ಲಿಯ ಬಡತನ, ಇದನ್ನೆಲ್ಲ ಒಟ್ಟಿಗೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ನೀವು ಚಿನ್ನದ ಅಂಗಡಿ ಮಾಡಿದ ಕತೆ ಹೇಗೆ ಲಾಭ ಬರ್ತದೆ ಅದರಲ್ಲಿ? ನಾನು ಯಾವುದೇ ಒಂದು ಉದ್ಯಮ ಮಾಡಬೇಕಿದ್ರೆ ಮೊದಲಾಗಿ ನಮ್ಮ ಆಪ್ತರಲ್ಲಿ ಒಂದು ವಿಚಾರ ಮಂಡನೆ ಮಾಡುವಂಥದ್ದಿದೆ. ಏನಾದರೂ ಬದಲಾವಣೆ ಮಾಡಬೇಕು, ಏನು ಮಾಡ್ಬೋದು ಅಂತ. ಕೆಲವರು ಪೂರಕವಾಗಿ, ನನ್ನ ಅಭಿಪ್ರಾಯಕ್ಕೆ ಪೂರಕವಾಗಿ ಮಾತಾಡ್ತಾರೆ, ಕೆಲವೊಂದು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಾಡ್ಬೋದು. ಒಟ್ಟಾಗಿ ಆ ಚಿನ್ನದ ಅಂಗಡಿಯ ಇದರಲ್ಲಿ ಪೂರಕವಾಗಿ ನನ್ನ VS ಭಟ್ರು, ನಮ್ಮ ದಯಾನಂದ ಬಂಟ್ವಾಳರು ಎನ್ನುವರು ಎಲ್ಲ ಒಟ್ಟು ಸೇರಿ ಮಾತಾಡಿದಾಗ ಒಂದು ಸ್ವರ್ಣೋದ್ಯಮ ನೀವು ಪ್ರಾರಂಭ ಮಾಡಿ BC ರೋಡಲ್ಲಿ, ಅಗತ್ಯ ಇದೆ BC ರೋಡಿಗೆ ಅಂತ ಹೇಳಿದರು. ಖಂಡಿತ ಅನ್ನುವಂಥ ಇದರಲ್ಲಿ ಪ್ರಾರಂಭ ಮಾಡಿ 2 ತಿಂಗಳ ಒಳಗೆ ನಾನು ಸೆಲೂನನ್ನು ತೆಗೆದು, ಸ್ಟುಡಿಯೋ ತೆಗೆದು, ಜ್ಯುವೆಲರಿ ಓಪನ್ ಮಾಡಿದೆ. ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ರು, ಸಾಧ್ಯನಾ ಕ್ಷೌರಿಕ ವೃತ್ತಿ ಮಾಡಿದವ ಜ್ಯುವೆಲರಿ ಮಾಡಲಿಕ್ಕೆ ಸಾಧ್ಯನಾ ಎನ್ನುವಂಥ ನಾನಾದರೂ ಕೂಡ ಆ ಸಂದರ್ಭದಲ್ಲಿ ಪ್ರಶ್ನಾರ್ಥಕ ನೋಡುವಂಥದ್ದೇ. ಯಾಕಂತ ಹೇಳಿದ್ರೆ ಸಹಜ ಅನ್ನುವಂಥ, ಕ್ಷೌರಿಕ ವೃತ್ತಿ ಮಾಡುವ, ಸೆಲೂನ್ ಮಾಡುವವ ಹೋಗಿ ಬಂಗಾರದ ಅಂಗಡಿ ಇಡುವುದು ಎಂಥ ಸಂಗತಿ ಅಂತ ಹೇಳಿ ಸಹಜ. ನಾನು ನನ್ನೊಟ್ಟಿಗೆ ಆಗ V ಪ್ರಭಾಕರ್ ಪಯ್ಯನವರಿದ್ದರು, ಅವರು SCC ಬ್ಯಾಂಕ್ನ ರಿಟೈರ್ಡ್ ಮ್ಯಾನೇಜರ್. ಅವರನ್ನು ಒಟ್ಟಿಗೆ ಇಟ್ಕೊಂಡು
ಸ್ವರ್ಣೋದ್ಯಮ ಪ್ರಾರಂಭ ಮಾಡಿದೆ. 2.5 ವರ್ಷ ಆಯಿತು. ಒಳ್ಳೆಯ ಉದ್ಯಮ. ಮತ್ತು ನನಗೆ ಆತ್ಮತೃಪ್ತಿ ಇದೆ. ಯಾಕೆಂದರೆ ನಾನು ಹೇಳಿದಾಗೆ ಪ್ರಾಮಾಣಿಕತನ, ನಂಬಿಕೆಗೆ ದ್ರೋಹ ಮಾಡದೆ, ಬದ್ಧತೆಗೆ ವ್ಯತ್ಯಾಸ ಆಗದ ರೀತಿಯಲ್ಲಿ ಸ್ವರ್ಣೋದ್ಯಮ ನಡೆಸಿದ್ದೇನೆ. 22 ಕ್ಯಾರೆಟ್ ಬಂಗಾರವನ್ನು ಎಲ್ಲಿ ಕೂಡ ಹಾಲ್ ಮಾರ್ಕ್ ಇಲ್ಲದೆ ನಾನು ಬಂಗಾರವನ್ನು ಕೊಡಲಿಲ್ಲ. ಆದರೆ ಕ್ಲಿಯರ್ ಆಗಿ ನಾನು ವ್ಯವಹಾರ ಮಾಡಿದ್ದೇನೆ. ಯಾವ ಅಂಗಡಿಯ ಪ್ರಶ್ನೆ ಮಾಡಿದ್ದು ಕೂಡ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಇವತ್ತಿಗೂ ಕೂಡ ನಿಮ್ಮ ಅಂಗಡಿಯಿಂದ ಕೊಂಡು ಹೋದ ಚಿನ್ನಕ್ಕೆ ಇವತ್ತಿಗೂ ಕೂಡ ಯಾರು ಒಂದು ಅಂಗಡಿಯಲ್ಲಿ ನನ್ನ ಅಂಗಡಿಯಿಂದ ಯಾರಾದೊಂದು ಚಿನ್ನ ಕೊಂಡೋಗಿದ್ರೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಹೇಳಿ ನಾನು ಬದ್ಧನಿದ್ದೇನೆ. ಅಲ್ಲ, ಅಷ್ಟು ಬದ್ಧತೆ ಇಟ್ಕೊಂಡು ಲಾಭ ಆಗುವುದು ಹೇಗೆ ಅಂತ? ಅದೇ ಸರ್, ನಾನು ಅದನ್ನ ಹೇಳಿ, ನನ್ನಲ್ಲಿ ಪಾರದರ್ಶಕವಾಗಿ ನನ್ನದು ಮಿಷಿನ್ ಉಂಟು. ಬಂಗಾರ ಚೆಕ್ ಮಾಡುವ ಒಂದು ಮಿಷಿನ್ ಇದೆ. 9,65,000 ರೂಪಾಯಿ ಕೊಟ್ಟಿದ್ದೇನೆ. ಆ ಮಿಷಿನ್ ಇಟ್ಕೊಂಡು ಆಗ ವ್ಯಾಪಾರ ಮಾಡೋದು ನನ್ನ ಹತ್ರ ಬಂದರು. ಈ ಬಂಗಾರದ ಅಂಗಡಿ ಮನ್ಪಣಿಪುರ ಅಂದು ಮಿಷಿನ್ ಪಿದ ಇದೀವಚ್ಚ ಅಂತ ಹೇಳಿದ್ರು. ಯಾಕೆ ಕೇಳಿದೆ, ಅವನಿಗೆ ಗೊತ್ತುಜ್ಜಿ ಕಷ್ಟ ಪುಣ್ಯಕ್ಕೆ ಅಂತ ಹೇಳಿದ್ರು ವ್ಯಾಪಾರ ಮಾಡುವವರು. ನಾನು ಹೇಳಿದೆ, ನನಗೆ ಅಂತ ದುರಾಸೆ ಇಲ್ಲ, ಹಣ ಮಾಡಬೇಕಂತ ದುರಾಸೆ ನನ್ನ ಹತ್ರ ಇಲ್ಲ, ಆಸೆ ಇದೆ. ಒಂದು ಬದ್ಧತೆಯಲ್ಲಿ ನಾನು ವ್ಯಾಪಾರ ಮಾಡುವ, ಅದರಲ್ಲಿ ನನಗೆ ಸಹಜವಾದ ಒಂದು ಲಾಭ ಎಷ್ಟು ಬರ್ತದೋ ಅಷ್ಟಕ್ಕೆ ಮಾತ್ರ ನಾನು ಇದ್ದಿದ್ದೇನೆ. ಹಾಗೆ ನನಗೆ ಬಂಟ್ವಾಳದ ಊರಿನ ಪರಿಸರದ ಎಲ್ಲರೂ ನನ್ನ ಜೊತೆಗಿದ್ದು ನನ್ನನ್ನು ಒಂದು ಒಳ್ಳೆಯ ಸ್ವರ್ಣೋದ್ಯಮಿ ಎಂದು ಒಪ್ಪಿಕೊಂಡಿದ್ದಾರೆ. ಖಂಡಿತವಾಗಿ ನಾನು ಅವರಿಗೆ ನನ್ನ ಎಲ್ಲ ಒಳ್ಳೆತನವನ್ನು ಅವರಿಗೆ ದಾರಿ ಇರಲಿಕ್ಕೆ ಖಂಡಿತವಾಗಿ ಬದ್ಧನಿದ್ದೇನೆ. ಇಷ್ಟೆಲ್ಲ ಆಗಬೇಕಾದ್ರೆ ಈ ಎಲ್ಲ ಸಾಧನೆಗಳ ಹಿಂದೆ ಅಥವಾ ಮುಂದೆ ಕುಟುಂಬ ಅನ್ನುವಂಥದ್ದು ಇದ್ದೇ ಇರ್ತದೆ. ಖಂಡಿತ ಸರ್. ಎಲ್ಲ ಯಶಸ್ವಿ ಪುರುಷರ ಹಿಂದೆ ಮಹಿಳೆಯರಿದ್ದಾರೆ ಅಂತ ಅನ್ನುವಂಥದ್ದು ಹಳೆಯ ಮಾತು. ಎಷ್ಟೋ ಸಲ ಯಶಸ್ವಿ ಪುರುಷರ ಮುಂದೆಯೇ ಮಹಿಳೆಯರು ನಿಂತು ಅವರನ್ನು ಮುನ್ನಡೆಸಿಕೊಂಡು ಕರೆದುಕೊಂಡು ಹೋದಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇಲ್ಲದೇ ಇಲ್ಲ. ಹೇಗೆ ರೇಖಾ, ನಿಮ್ಮ ಧರ್ಮಪತ್ನಿ ಹೇಗಿದ್ದಾರೆ? ನಿಮ್ಮ ಮನೆಯ ಸಹಕಾರ ಹೇಗಿದೆ? ಮಕ್ಕಳು ಹೇಗೆ? ತೊಂದರೆ ಇಲ್ಲ, 2 ಗಂಡು ಮಕ್ಕಳು. ಹೆಂಡತಿ ಉಡುಪಿ ಉಪ್ಪೂರ್ನವರು, ನನ್ನ ಹೆಂಡತಿ ರೇಖಾ ಅಂತ ಹೇಳುವವರು. ಆನಂದ ಸುವರ್ಣ ಮತ್ತು ಮಗಳು. ಹಾಗೆ ಸಂತೋಷದ ಕುಟುಂಬ. 2 ಮಕ್ಕಳು, ಧನುಷ್ ಮತ್ತು ಅನುಷು. ಧನುಷು ಕೆನರಾ ಇಂಜಿನಿಯರಿಂಗ್ ಕಾಲೇಜಲ್ಲಿ E&C 4th ಸೆಮಿಸ್ಟರ್ ಕಲಿತಿದ್ದಾನೆ. ಅನುಷು ಶಾರದಾ ವಿದ್ಯಾಲಯ ಕೊಡಿಯಾಲ್ ಬೈಲಲ್ಲಿ ಫಸ್ಟ್ PUC ಓದ್ತಿದ್ದಾನೆ. ಸಂತೋಷದ ಕುಟುಂಬ. ಬಹಳ ಸಂತೋಷವಾಗಿ ನಿಮ್ಮ ವೈಯಕ್ತಿಕವಾದ ಜೀವನವನ್ನು ರೂಪಿಸಿಕೊಂಡಿರುವುದರ ಜೊತೆಗೆ ಸಮಗ್ರವಾದಂತಹ ಸಮುದಾಯಕ್ಕೆ ನೀವು ಸೆಲೂನ್ ಮಾಡಿದಂಥದ್ದು ಈಗ ಸ್ವಲ್ಪ ವಿಸ್ತೃತಗೊಂಡು 15 ಜನಕ್ಕಿಂತ ಹೆಚ್ಚು ಕೆಲಸ ಮಾಡುವ ಹಾಗೆ ಅದು ರೂಪುಗೊಂಡಿದೆ. ಆಮೇಲೆ ಹೊಸದಾಗಿ ಒಂದು ಹೋಟೆಲನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ. ಅದರಲ್ಲಿ ಒಂದು 15-20 ಜನರಿಗೆ ಕೆಲಸ ಆಗಿದೆ. ಹೋಟೆಲ್ ಶುರು ಮಾಡಿದ ಕತೆ ಹೇಗೆ? ನನ್ನದೇ ಸ್ವಂತದೇ ಒಂದು ಸಾಧನಾ ರೆಸಿಡೆನ್ಸಿ ಅನ್ನೋ ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಒಂದು 12 ಮನೆ ಇದೆ. ಗ್ರೌಂಡ್ ಫ್ಲೋರ್ ಕಮರ್ಷಿಯಲ್ ಏರಿಯಾ ಖಾಲಿ ಇತ್ತು. ಹಾಗೆ ಮಿನಿ ವಿಧಾನ ಮಾತಾಡ್ತಾ ಕೇಳಿದ ಹಾಗೆ ಒಂದೊಂದೇ ಹೊಸ ಹೊಸ ವಿಷಯಗಳನ್ನು ಸೇರಿಸ್ತಾ ಹೋಗ್ತೀರಾ ಹೇಗೆ? ಆಗಲಿ ಅದರಲ್ಲಿ ಸಾಧನ ರೆಸಿಡೆನ್ಸಿ ಎನ್ನುವಂಥದ್ದು ಅಪಾರ್ಟ್ಮೆಂಟ್ ಇದೆ, ನಿಮ್ಮದೇ? ನನ್ನದೇ ಸ್ವಂತ. BC ರೋಡಲ್ಲಿ, BC ರೋಡ್ನ ಮೆಸ್ಕಾಂ ಪಕ್ಕದಲ್ಲಿ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಏರಿಯಾ ಖಾಲಿ ಇತ್ತು, ಯಾರಿಗೆ ಬಾಡಿಗೆ ಕೊಟ್ಟಿರಲಿಲ್ಲ, ಖಾಲಿ ಇತ್ತು. ಹಾಗೆ ಮಿನಿ ವಿಧಾನಸೌಧ ಮತ್ತು ಮೆಸ್ಕಾಂ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಗುವ ಒಂದು ಸೂಚನೆ ಬಂದಾಗ ಆಲೋಚನೆ ಮಾಡುವಾಗ ಹೋಟೆಲ್ ಮಾಡಿದರೆ ಹೇಗೆ? ಹಾಗೆ ನನಗೆ ನನ್ನ ಸ್ನೇಹಿತರಾದ ಕಿಶೋರ್ ಸಿಕ್ಕಿದ್ರು. ಅವರು ಹೇಳಿದರು, ವಿಶ್ವನ ಹೋಟೆಲ್ ಮಾಡೋದಾದ್ರೆ ಮಾಡುವ, ನಾನು ನಿಮ್ಮೊಟ್ಟಿಗೆ ಸಹಕಾರ ಕೊಡ್ತೇನೆ ಎನ್ನುವಂತ. ಅವರು ಕೂಡ ಹೋಟೆಲ್ ನಡೆಸಿ ನೋಡ್ಕೊಂಡಿದ್ದವರು, ಪಳಗಿದವರು. ಹಾಗೆ ಅವರನ್ನು ಇಟ್ಕೊಂಡು ಒಂದು ಸಿಲ್ವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲನ್ನು ಓಪನ್ ಮಾಡಿದೆ. 4 ತಿಂಗಳಾಯಿತು. ಜನಗಳಿಂದ ಒಳ್ಳೆಯ ಒಂದು ಪೂರಕವಾದ ಒಂದು ಸಹಕಾರ ಸಿಕ್ಕಿದೆ. ಖಂಡಿತವಾಗಿ ಅದು ಕೂಡ ನನ್ನ ಇದರಲ್ಲಿ ಒಳ್ಳೆಯ ಒಂದು ಸಾಧನೆ ತೋರಿಸಿದೆ ಅಂತ ಹೇಳಲಿಕ್ಕೆ, ಸಾಧನಾ ರೆಸಿಡೆನ್ಸಿ ಅನ್ನುವ ಇದರಲ್ಲಿ ಹೋಟೆಲ್ ಕೂಡ ಒಂದು ಸಾಧನೆ ತೋರಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಆಗಲಿ, ನಿಮಗೆ ಅಭಿನಂದನೆಗಳನ್ನು ಎಷ್ಟು ಸಲ ಹೇಳಿದರೂ ಕಡಿಮೆ. ನನಗೆ ಬಹಳ ಮೂಲಭೂತವಾಗಿ ಒಂದು ವಿಷಯ ನೆನಪಾಗ್ತದೆ, ಅದು ಧರ್ಮಿಣಿ ಅನ್ನುವ ಹೆಸರು. ಸರಿ, ನಿಮ್ಮ ಅಮ್ಮನ ಹೆಸರದು. ಹೌದು. ನೀವು ಇಷ್ಟೆಲ್ಲ ಕೆಲಸಗಳನ್ನು, ಇಷ್ಟೆಲ್ಲ ಧರ್ಮ ಕಾರ್ಯಗಳನ್ನು, ಅಥವಾ ಇನ್ನೊಬ್ಬರಿಗೆ ಕೆಲಸವನ್ನು ಕೊಟ್ಟು ಅವರಿಗೆ ಸಂಬಳ ಕೊಟ್ಟು ಅವರು ಸುಖಿಸುವ ರೀತಿಯನ್ನು, ಅಥವಾ ಹಣಕ್ಕೆ ಅವರು ಕೊಡುವಂಥ ಮೌಲ್ಯಕ್ಕೆ ಸರಿಯಾದ ವಸ್ತುವನ್ನು ಅವರಿಗೆ ಕೊಟ್ಟು ಅವರು ತೃಪ್ತಿಯಿಂದ ಸಂತೋಷ ಪಡುವ ಸಂದರ್ಭವನ್ನು ಗಮನಿಸುವ ಧರ್ಮ ನಿಮಗೆ ನಿಮ್ಮ ಅಮ್ಮನಿಂದ ಬಳುವಳಿಯಾಗಿ ಬಂತೇನೋ? ಬಹಳ ಪರಿಶ್ರಮದಿಂದ ತನ್ನ ಬದುಕನ್ನು ರೂಪಿಸಿಕೊಂಡಂತಹ ನನ್ನ ತಾಯಿ ತುಂಬ ಕಷ್ಟವಾದ ಜೀವನ ನಡೆಸಿದವರು. ಖಂಡಿತವಾಗಿ ಬೀಡಿ ಕಟ್ಟುತ್ತಾ ಒಂದು
ಆ ಟೈಮಲ್ಲಿ ಒಂದು 2,500 ಬೀಡಿ ಕಟ್ಟುವುದು ಅಂತೇಳಿ ಸಣ್ಣ ಕೆಲಸ ಅಲ್ಲ. ನಾವು ಸಣ್ಣದಿರುವಾಗ ಒಂದು ಬಕೆಟ್ ತುಂಬ ಬೀಡಿ ಕಟ್ಟುತ್ತಾ ನಾವು ನೂಲು ಕಟ್ಟುತ್ತಾ ಭಾರಿ ಕಷ್ಟದಲ್ಲಿ ನಾವು ಮೇಲೆ ಬಂದವರು. ಈಗ ಈ ಸಂದರ್ಭಕ್ಕೆ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಿದೆ, ನಿಮ್ಮನ್ನು ರಕ್ಷಿಸಿದೆ, ಉಳಿಸಿದೆ. ಈ ಸಮಾಜದ ಜೊತೆಗೆ ನಿಮ್ಮ ಬದುಕನ್ನು ಬಹಳ ಸುಂದರವಾಗಿ, ಬಹುಶಃ ಇದನ್ನು ನೋಡಿದವರು ಕತ್ತರಿಸುವುದನ್ನು ವೃತ್ತಿಯಾಗಿ ಇಟ್ಟುಕೊಂಡವರು ಸಮಾಜದ ಜೊತೆಗೆ ಕತ್ತರಿಸಿದ್ದಕ್ಕೆ ಪ್ರತಿಯಾಗಿ ಏನನ್ನು ಕೊಡುತ್ತಾ ಕೂದಲು ಮತ್ತೆ ಬೆಳೆಯುವ ಹಾಗೆ, ಕ್ಷೌರಿಕ ಮತ್ತೆ ತನ್ನ ವೃತ್ತಿಯನ್ನು ಮುಂದುವರಿಸುವ ಹಾಗೆ, ಸಮಾಜದಲ್ಲಿ ಬೆಳೆಯುವ ಸಾಧ್ಯತೆ ಇರುವಂತಹ ಕಣ್ಣುಗಳಿಗೆ ಒಂದು ಆದರ್ಶವನ್ನು ಕೆಡೆದು ನಿಲ್ಲಿಸಿದ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಬಹಳ ದುಃಖದ ಕ್ಷಣ ಏನಾದರೂ ನಿಮ್ಮ ಬದುಕಿನಲ್ಲಿ ಸಂಭವಿಸಿದೆಯಾ? ಬಹಳ ದುಃಖ, ತಡೆಯಲಾರದ ದುಃಖ ಎನ್ನುವಂಥದ್ದು ನಾನು ಪತ್ರಿಕೆಯಲ್ಲಿ ತುಂಬ ಕೈ ಅನುಭವವನ್ನು ಅನುಭವಿಸಿದ್ದೇನೆ. ಅದು ಖಂಡಿತವಾಗಿಲ್ಲ. ಈಗ ನನಗೆ ತೊಂದರೆ ಕೊಟ್ಟವರು ಕೂಡ ಅದು ಪ್ರಶ್ನಾರ್ಥ ಚಿಹ್ನೆಯಲ್ಲಿ ನೋಡುವಂಥ ಸನ್ನಿವೇಶ ಖಂಡಿತ ಬರ್ಬೋದು. ಯಾಕೆಂತ ಹೇಳಿದ್ರೆ ಸತ್ಯ ಎನ್ನುವಂಥದ್ದು ಯಾವಾಗಲೂ ಸತ್ಯವಾಗಿರ್ತದೆ. ಅದನ್ನು ಅಸತ್ಯ ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದು ಸತ್ಯ ಕಡೆಗಾದರೂ ಒಮ್ಮೆ ಏನೋ ದುರುದ್ದೇಶಪೂರ್ವಕವಾಗಿ ಒಬ್ಬನಿಗೆ ತೊಂದರೆ ಕೊಡಬೇಕಾದ ಸಂದರ್ಭ ನಿರ್ಮಾಣ ಆದ್ರೂ ಕೂಡ ಸತ್ಯ ಜನಗಳನ್ನು ತಾತ್ಕಾಲಿಕವಾಗಿ ಒಪ್ಪಿಸ್ಕೊಳ್ಬಹುದು, ಪರ್ಮನೆಂಟ್ ಆಗಿ ಒಪ್ಪಿಸ್ಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದ್ರೆ ಸುಳ್ಳಾಗಿರ್ತದೆ, ಸತ್ಯ ಆಗಿರ್ತದೆ. ನನ್ನ ಕಷ್ಟದ ಒಂದು ಬದುಕಿನಲ್ಲಿ ನಾನು ಸಮಾಜಕ್ಕೆ, ನನ್ನ ವೈಯಕ್ತಿಕ ಬದುಕಿನಲ್ಲಿ ಕುಟುಂಬಕ್ಕೆ ಎಷ್ಟು ಇದನ್ನು ಕೊಟ್ಟಿದ್ದೇನೆ ಅದೇ ಇದನ್ನು ನಾನು ಸಮಾಜಕ್ಕೆ ಕೂಡ ಕೊಟ್ಟಿದ್ದೇನೆ. ಅದು ಸಮಾಜ ನನ್ನನ್ನು ಒಪ್ಪಿಕೊಳ್ಳುತ್ತದೆ, ಅಸತ್ಯವನ್ನು ಸತ್ಯ ಮಾಡ್ತದೆ. ಅದು ನಿಜವಾಗಿ ತುಂಬ ನೆನೆಸುವಾಗ ಬೇಸರ ಆಗ್ತದೆ. ನನಗೆ ಅಗತ್ಯ ಉಂಟಾ ಎನ್ನುವಂಥದ್ದು ವಿಚಾರ. ಆದರೂ ಕೂಡ ನಾವು ಅದನ್ನು ಸಾಧಿಸಿ ತೋರಿಸಬೇಕಾಗಿದೆ. ಅದನ್ನು ಹಿಂದಡಿಡುವ ಪ್ರಮೇಯ ಖಂಡಿತ ಇಲ್ಲ. ಮುಂದಡಿ ಖಂಡಿತವಾಗಿ ಇಟ್ಕೊಂಡು ಅವರೇ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ನಾವು. ಸರಿ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ? ಯುವ ಜನತೆ ಈಗ ಕೆಲವೊಂದು ಸಂದರ್ಭದಲ್ಲಿ ತಪ್ತಾ ಇದೆ. ಯಾಕೆಂತೇಳಿದರೆ ಈಗ ನನಗೆ ನನ್ನದೇ ಆದ ಒಂದು ಹಿರಿಯರ ಬಳಗ ನನ್ನ ಹತ್ರ ಇದೆ. ಉದಾಹರಣೆ ಜಯನಂದ ದೇವಾಡಿಗ, ಹಿಂದುಳಿದ ಜಾತಿಗಳ ಒಕ್ಕೂಟದ ಕಾರ್ಯದರ್ಶಿಯವರು, ಒಂದು ವಾಸುಗಟ್ಟಿ ಎನ್ನುವರು, ಏರಿಯ ಲಕ್ಷ್ಮಣ ಆಳುವರು, VS ಭಟ್ರು, ತುಂಬ ಜನ ಒಂದು ಹಿರಿಯರ ಏನಪ್ಪ ಎಮಾಬಲ್ ಭಟ್ ಹಾಗೆ ತುಂಬ ಜನ ಒಡನಾಡಿ ವಯಸ್ಸು ಅನುಭವಗಳ ದೃಷ್ಟಿಯಿಂದ ಮತ್ತು ಜೀವನವನ್ನು ನೀವೇ ಹೇಳಿದ ಹಾಗೆ ಜಾತ್ಯತೀತವಾಗಿ ಆದರ್ಶವಾಗಿ ನೋಡುವ ಹಿರಿಯರು ಯಾರು ನಿಮ್ಮ ಜಾತಿಯವರಲ್ಲ ಅಲ್ಲ, ಎಲ್ಲರನ್ನು ಒಟ್ಟುಕೊಂಡು ಹಿರಿಯರ ಮಾರ್ಗದರ್ಶನ ಖಂಡಿತ ಬೇಕು. ಯಾಕೆಂದರೆ ಅವರು ಅನುಭವದ ಗಣಿ. ಅವರ ಅನುಭವವನ್ನು ಇಟ್ಟುಕೊಂಡು ಯುವ ಜನತೆ ಅದನ್ನು ಸಾಕಾರವಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಈಗಿನ ಯುವ ಜನತೆ ದಾರಿ ತಪ್ಪುತ್ತಿದೆ. ಮತ್ತು ಪ್ರಾಮಾಣಿಕತನ, ಕಠಿಣ ಪರಿಶ್ರಮ, ಬದ್ಧತೆ, ಶಿಸ್ತು ಅಳವಡಿಸಿಕೊಂಡಲ್ಲಿ ಖಂಡಿತವಾಗಿ, ಯಾಕಂದರೆ ನಾನೇ ಉದಾಹರಣೆ, ನಾನು ಏನೂ ಇಲ್ಲ, ನನ್ನ ಊರಿನಲ್ಲಿ ನನಗೆ ಗೊತ್ತು ನಾನು ಹೇಗಿದ್ದೆ ಎನ್ನುವಂಥದ್ದು. ಊರಿನಲ್ಲಿ ಗೊತ್ತಿದೆ. ನಾನು ಈಗ ಹೇಗಿದ್ದೇನೆ ಎನ್ನುವಂಥದ್ದು ಕೂಡ ಊರಿನಲ್ಲಿ ಗೊತ್ತಿದೆ. ಆದ್ದರಿಂದಾಗಿ ಸಾಧ್ಯ ಇಲ್ವ ಎನ್ನುವಂಥದ್ದು ಮಾತು ಯಾವುದೂ ಇಲ್ಲ. ನಮ್ಮಲ್ಲಿ ಆಟ, ಶ್ರಮ ಎಲ್ಲವೂ ಇದ್ದಾಗ ಖಂಡಿತ ಅದು ಕೈಗೂಡುತ್ತದೆ. ಯುವಜನತೆ ರಾಷ್ಟ್ರೀಯತೆ ಕೂಡ ಹಾಗೆ, ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಕೂಡ ಬೇಕು. ಯಾರನ್ನು ಕೂಡ ನಾನು ಹೇಳಿದಾಗೆ ನನ್ನ ಸ್ವಭಾವ ಒಂದಿದೆ, ಅದು ನನಗೆ ಕೆಟ್ಟದಂತ ಕಾಣ್ತದೆ, ಆದರೂ ಕೂಡ ಅದರಲ್ಲಿ ಒಳ್ಳೆತನ ಇದೆ. ನನ್ನ ಸ್ವಭಾವ ನೇರವಾಗಿ ಮಾತಾಡುವಂಥದ್ದು, ನಿಷ್ಠುರವಾಗಿ ಮಾತಾಡುವಂಥದ್ದು, ನಿಜವಾಗಿ ಅದು ಒಳ್ಳೆಯ ಸ್ವಭಾವ ಅಲ್ಲ. ಆದರೂ ಕೂಡ ಅದರಲ್ಲಿ ಒಳ್ಳೆಯ ಮುಖ ಇದೆ. ಅದು ಸಮಾಜ ಈಗ ಒಪ್ಪುವುದಿಲ್ಲ ಅದನ್ನು. ಆದರೆ ನಾನು ಹೇಳುವಂಥದ್ದು ಸಂದರ್ಭಕ್ಕೆ ಪೂರಕ ಹಿರಿಯರನ್ನು ಗೌರವಿಸಿಕೊಂಡು ಒಳ್ಳೆಯ ಚಿಂತನೆ ಇಟ್ಟುಕೊಂಡು ಸ್ವಸ್ಥ ಸಮಾಜದಲ್ಲಿ, ಸ್ವಸ್ಥ ಆರೋಗ್ಯದಲ್ಲಿ ನಾವು ಇಟ್ಕೊಳ್ಳುವ ಅಂತ ಯುವಜನತೆಗೆ ನಾನು ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ವಿಶ್ವನಾಥ್ ಬಂಟ್ವಾಳ ಅವರೇ. ಎಳವೆಯಿಂದ ತೊಡಗಿ ತಮ್ಮ ಜೀವನದ ಸ್ಥಿತಿಯ ಬಗ್ಗೆ ಕೊರಗುವುದಕ್ಕಿಂತ ಇರುವ ಅವಕಾಶವನ್ನು ಸವಾಲೆಂದು ಸ್ವೀಕರಿಸಿ ಅದನ್ನು ಗೆಲ್ಲುತ್ತಾ ಹೋದರೆ ಗೆಲುವುಗಳು ಬೇರೆ ಬೇರೆ ಸ್ವರೂಪದಲ್ಲಿ ಬರ್ತವೆ. ವಿಸ್ತಾರಗೊಂಡಂತಹ ಸೆಲೂನ್ನ ಅಂಗಡಿ ಆಗಿರ್ಬೋದು, ಚಿನ್ನದ ಅಂಗಡಿ ಆಗ್ಬೋದು, ಹೆಚ್ಚು ವ್ಯಾಪ್ತಿ ಇರುವಂತಹ ಹೋಟೆಲ್ನ ನೆಲ ಅಂತಸ್ತಾಗಿರ್ಬೋದು, ಅಥವಾ ಬಹಳ ಎತ್ತರಕ್ಕೆ ಕಟ್ಟುವ ಫ್ಲ್ಯಾಟ್ಗಳಾಗಿರ್ಬೋದು, ವಿದೇಶಕ್ಕೆ ಪ್ರಯಾಣಿಸುವಂತಹ ವಿಮಾನ ಆಗಿರ್ಬೋದು, ಅಥವಾ ಇವುಗಳೆಲ್ಲದಕ್ಕೆ ಮೂಲಭೂತವಾಗಿ ಆಧಾರವಾಗಿರುವಂತಹ ಕೌಟುಂಬಿಕ ಜೀವನದ ಶಿಸ್ತು ಮತ್ತು ಸಮಾಜ ಪ್ರೇಮ ಇರಬಹುದು. ಇವುಗಳೆಲ್ಲದರೂ
ಮೂಲಭೂತವಾದಂತಹ ನಮ್ಮ ವೃತ್ತಿ, ಜಾತಿ ಅಥವಾ ವೈಯಕ್ತಿಕವಾದಂತಹ ಧರ್ಮದ ನೆಲೆಯಲ್ಲಿ ವಿಕಾಸಗೊಂಡು ಧರ್ಮಿಣಿಯ ಆದೇಶ, ಅನುಗ್ರಹ, ಆಶೀರ್ವಾದದ ಜೊತೆಗೆ ನಡೆದಾಗ ಅದು ಹೇಗೆ ಉಜ್ವಲವಾಗ್ತದೆ ಅನ್ನುವುದಕ್ಕೆ ವಿಶ್ವಕ್ಕೆ ಮಾದರಿಯಾದಂತಹ ಒಂದು ನಾಥತ್ವವನ್ನು ನೀವು ತಂದುಕೊಟ್ಟಿದ್ದೀರಿ ವಿಶ್ವನಾಥ್ ಬಂಟ್ವಾಳ ಅವರೇ. ನೀವು ಬಂಟ್ವಾಳದಿಂದ ಬಂದಿದ್ದೀರಿ ಅನ್ನುವುದು ಬಹಳ ಸಂತಸದ ಹೆಮ್ಮೆಯ ವಿಷಯ. ನಿಮ್ಮ ಸಾಧನೆಗಳ ವ್ಯಾಪ್ತಿ ಇನ್ನಷ್ಟು ಹಿಗ್ಲಿ. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಔದ್ಯಮಿಕವಾಗಿ ನೀವು ವೃದ್ಧಿಯಾಗ್ತಾ ಸಮಗ್ರ ಬಂಟ್ವಾಳಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ನಿಮ್ಮ ಆದರ್ಶ, ಕಠಿಣ ಪರಿಶ್ರಮ, ಬದ್ಧತೆ ಈ ಕಾರ್ಯಕ್ರಮದ ಮೂಲಕ ಪ್ರಚುರ ಆಗಲಿ ಅನ್ನುವ ಆಶಯದ ಜೊತೆಗೆ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ಸೆಲೆಬ್ರಿಟಿ ಟಾಕ್. ಆರಂಭದಲ್ಲಿಯೇ ಹೇಳಿದ ಹಾಗೆ ನಮ್ಮ ಕರ್ತವ್ಯದಲ್ಲಿ ನಾವು ಆಚರಿಸುವ ರೀತಿಯಿಂದ ನಾವು ಸೆಲೆಬ್ರಿಟಿಗಳಾಗಿ ಮಾದರಿಯಾಗಿ ಬರಬಹುದಾದಂತಹ ವ್ಯಕ್ತಿತ್ವ, ಸ್ವಭಾವ ಈ ನೆಲದ ಮಣ್ಣಿಗೆ ಪೂರಕವಾಗಿ ಹೇಗಿದೆ ಅನ್ನುವುದನ್ನು ತೆರೆದಿಡುವ ಪುಟ್ಟ ಪ್ರಯತ್ನವಷ್ಟೇ ಇದು. ವಿಶ್ವನಾಥ್ ಬಂಟ್ವಾಳ್ ಅವರ ಸಾಧನೆಗಳು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಪ್ರೇರಣೆಯನ್ನು ನೀಡಿದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕ್ಯ ಯಾವುದೂ ಬೇಕಾಗಿಲ್ಲ. ಹಾಗಾಗಲಿ ಅನ್ನುವ ಆಶಯದ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ಸೆಲೆಬ್ರಿಟಿ ಟಾಕ್ನಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.